ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ 8ನೇ ಅಧ್ಯಾಯ ಶ್ಲೋಕ 128. ನ್ಯಾಸಿ ಶೂದ್ರ ಕೇನೆ ನ್ಯಾಯನಾಯ. ಹೇ ಕೃಷ್ಣ ತತ್ವವೇತ ಸ್ವೇ ಗುರುಹಾಯ. ಕ್ಷಿಬಾ ವಿಪ್ರಗಿಬಾನ್ಯಾಸಿ ಶೂದ್ರ ಕೇನೇನಾಯ. ಹೇ ಕೃಷ್ಣ ತತ್ವವೇತ ಸೇ ಗುರುಹಾಯ. ಕ್ಷಿಬಾ ವಿಪ್ರಗಿಬಾನ್ಯಾಸಿ ಶೂದ್ರ ಕೇನೇನಾಯ. ಹೇ ಕೃಷ್ಣ ತತ್ವವೇತ ಸ್ವೇ ಗುರುಹಾಯ. ಎಲ್ಲರೂ ರಿಪೀಟ್ ಮಾಡಬಹುದು. ಸರಿ ಕೃಷ್ಣ, ನಾನು ಹೇಳಿದ ಮೇಲೆ ಮತ್ತೆ ರಿಪೀಟ್ ಮಾಡಿ. ನ್ಯಾಸಿ ಶೂದ್ರ ಕೇನೇಹಾಯ. ಹೇ ಕೃಷ್ಣ ತತ್ವವೇತ ಸೇ ಗುರುಹಾಯ. ಕೃಷ್ಣ ಗುರುಹಾಯ. ಕ್ಷಿಬಾ ವಿಪ್ರಗಿಬಾನ್ಯಾಸಿ ಶೂದ್ರ ಕೇನೇನಾಯ. ಹೇ ಕೃಷ್ಣ ತತ್ವವೇತ ಸೇ ಗುರುಹಾಯ. ಹೇ ಕೃಷ್ಣ ತತ್ವವೇತ ಸೇ ಗುರುಹಾಯ. ಕ್ಷಿಬಾ ವಿಪ್ರಗಿಬಾನ್ಯಾಸಿ ಶೂದ್ರ ಕೇನೇನಾಯ. ಹೇ ಕೃಷ್ಣ ತತ್ವವೇತ ಸೇ ಗುರುಹಾಯ. ಹೇ ಕೃಷ್ಣ ತತ್ವವೇತ ಸೇ ಗುರುಹಾಯ. ಇಂಪಾರ್ಟೆಂಟ್ ಶ್ಲೋಕ ಇವತ್ತು. ಹರೇ ಕೃಷ್ಣ ಹರೇ ಕೃಷ್ಣ. ಎಸ್. ಕ್ಷಿಬ ಆಗಿರಲಿ ವಿಪ್ರ ಒಬ್ಬ ಬ್ರಾಹ್ಮಣ, ಕಿಬ ಆಗಿರಲಿ ನ್ಯಾಸಿ ಒಬ್ಬ ಸನ್ಯಾಸಿ, ಶೂದ್ರ ಒಬ್ಬ ಶೂದ್ರ, ಕೇನೆ ಏಕೆ, ನಯ ಇಲ್ಲ, ಏಯಿ ಯಾರಾದರೂ, ಕೃಷ್ಣ ತತ್ವವೇತ ಕೃಷ್ಣ ವಿಜ್ಞಾನ ತಿಳಿದವನು, ಸೇಯಿ ಆ ವ್ಯಕ್ತಿಯು, ಗುರು ಗುರು ಆಯ ಆಗಿದ್ದಾನೆ. ಅನುವಾದ ಮತ್ತು ಭಾವಾರ್ಥ ಬೈ ಶ್ರೀ ಅಭಯ ಶರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಒಬ್ಬನು ಬ್ರಾಹ್ಮಣ, ಸನ್ಯಾಸಿ ಅಥವಾ ಶೂದ್ರ ಹೀಗೆ ಏನೇ ಆಗಿರಲಿ ಅವನು ಕೃಷ್ಣ ವಿಜ್ಞಾನ ತಿಳಿದಿದ್ದರೆ ಗುರುವಾಗಬಲ್ಲ. ಎಸ್, ರಿಪೀಟ್ ಮಾಡುವ ಎಲ್ಲರೂ. ಎಸ್, ಹರೇ ಕೃಷ್ಣ. ಒಬ್ಬನು ಬ್ರಾಹ್ಮಣ, ಸನ್ಯಾಸಿ ಅಥವಾ ಶೂದ್ರ ಏನೇ ಆಗಿರಲಿ ಅವನು ಕೃಷ್ಣ ವಿಜ್ಞಾನ ತಿಳಿದಿದ್ದರೆ ಗುರುವಾಗಬಲ್ಲ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಎಸ್ ಎಸ್, ಮಲ್ಲಿಕಾ ಮಾತಾಜಿ ಓದಿ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥ ಓದಿ. ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ಈ ಶ್ಲೋಕವು ಬಹಳ ಮುಖ್ಯವಾದದ್ದು. ಶ್ರೀಲ ಭಕ್ತಿವಿನೋದ ಠಾಕೂರರು ತಮ್ಮ ಅಮೃತ ಪ್ರವಾಹ ಭಾಷ್ಯದಲ್ಲಿ ಹೀಗೆ ವಿವರಿಸಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಬ್ರಾಹ್ಮಣರಾಗಿ ಹುಟ್ಟಿ ಅತ್ಯುನ್ನತ ಆಧ್ಯಾತ್ಮಿಕ ಆಶ್ರಮವಾದ ಸನ್ಯಾಸದಲ್ಲಿ ಇರುತ್ತಾ ಶೂದ್ರ ಜಾತಿಗೆ ಸೇರಿದ ಶ್ರೀಲಾ ರಾಮಾನಂದರಾಯರಿಂದ ಬೋಧನೆಯನ್ನು ಸ್ವೀಕರಿಸಿದ್ದು ಯೋಗ್ಯವಲ್ಲ ಎಂದು ನಾವು ಯೋಚಿಸಬಾರದು. ಈ ಸಂಗತಿಯನ್ನು ವಿಶದೀಕರಿಸಲು ಶ್ರೀ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಪ್ರಜ್ಞೆಯ ಜ್ಞಾನವು ಜಾತಿಗಿಂತ ಹೆಚ್ಚು ಮುಖ್ಯವಾದದ್ದು ಎಂದು ರಾಮಾನಂದರಾಯರಿಗೆ ತಿಳಿಸುತ್ತಾರೆ. ವರ್ಣಾಶ್ರಮ ಪದ್ಧತಿಯಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು,
ವೈಶ್ಯರು ಮತ್ತು ಶೂದ್ರರಿಗೆ ನಾನಾ ಕರ್ತವ್ಯಗಳಿವೆ. ದಿಟದಲ್ಲಿ ಬ್ರಾಹ್ಮಣರು ಎಲ್ಲಾ ವರ್ಣಗಳಿಗೆ ಮತ್ತು ವರ್ಗಗಳಿಗೆ ಗುರುಗಳಾಗಿರಬೇಕು. ಆದರೆ ಕೃಷ್ಣ ಪ್ರಜ್ಞೆಗೆ ಸಂಬಂಧಿಸಿದಂತೆ ಹೇಳುವುದಾದರೆ ಪ್ರತಿಯೊಬ್ಬರೂ ಗುರುಗಳಾಗುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಏಕೆಂದರೆ ಕೃಷ್ಣ ಪ್ರಜ್ಞೆಯ ಜ್ಞಾನವು ಚೇತನಾತ್ಮನ ನೆಲೆಯಲ್ಲಿದೆ. ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರ ಮಾಡಲು ವ್ಯಕ್ತಿಯು ಚೇತನಾತ್ಮನ ವಿಜ್ಞಾನದಲ್ಲಿ ಅರಿವುಳ್ಳವನಾಗಿರಬೇಕು ಅಷ್ಟೇ. ವ್ಯಕ್ತಿಯು ಬ್ರಾಹ್ಮಣನಾಗಿರಲಿ, ಕ್ಷತ್ರಿಯನಾಗಿರಲಿ, ವೈಶ್ಯನಾಗಿರಲಿ, ಶೂದ್ರನಾಗಿರಲಿ, ಗೃಹಸ್ಥನಾಗಿರಲಿ ಅಥವಾ ಬೇರೆ ಏನೇ ಆಗಿರಲಿ ಅದು ಮುಖ್ಯವಲ್ಲ. ಅವನು ಈ ವಿಜ್ಞಾನವನ್ನು ಅರಿತರೆ ಸಾಕು, ಗುರುವಾಗಬಲ್ಲ. ಯೋಗ್ಯ ಬ್ರಾಹ್ಮಣನೊಬ್ಬನ ಉಪಸ್ಥಿತಿಯಲ್ಲಿ ಬ್ರಾಹ್ಮಣನಲ್ಲದವನ ಒಬ್ಬನಿಂದ ದೀಕ್ಷೆ ತೆಗೆದುಕೊಳ್ಳಬಾರದು ಎಂದು ಹರಿಭಕ್ತಿ ವಿಲಾಸದಲ್ಲಿ ಹೇಳಿದೆ. ಲೌಕಿಕವಾದ ಸಾಮಾಜಿಕ ಆಶ್ರಮದ ಬಗೆಗೆ ಅತಿಯಾಗಿ ಅವಲಂಬಿತರಾದವರಿಗೆ ಈ ಬೋಧನೆಯು ಅನ್ವಯವಾಗುತ್ತದೆ. ಲೌಕಿಕ ಜೀವನದಲ್ಲಿಯೇ ಉಳಿಯಬೇಕೆನ್ನುವವರಿಗೆ ಇದು ಸೂಕ್ತವಾಗಿದೆ. ಒಬ್ಬನು ಕೃಷ್ಣ ಪ್ರಜ್ಞೆಯ ಸತ್ಯವನ್ನು ಅರ್ಥ ಮಾಡಿಕೊಂಡರೆ ಮತ್ತು ಪರಿಪೂರ್ಣ ಜೀವನಕ್ಕಾಗಿ ದಿವ್ಯ ಜ್ಞಾನವನ್ನು ಪಡೆಯಲು ಗಂಭೀರವಾಗಿ ಅಪೇಕ್ಷೆ ಪಟ್ಟರೆ ಯಾವುದೇ ಸಾಮಾಜಿಕ ಸ್ಥಾನದಲ್ಲಿರುವ ಗುರುವನ್ನು ಅಂಗೀಕರಿಸಬಹುದು. ಆದರೆ ಆ ಗುರುವು ಕೃಷ್ಣ ವಿಜ್ಞಾನದಲ್ಲಿ ಸಂಪೂರ್ಣ ಪಾರಂಗತನಾಗಿರಬೇಕು. ಶ್ರೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಮತ್ತು ಹೇಳಿದ್ದೇನೆಂದರೆ, ವ್ಯಕ್ತಿಯೊಬ್ಬನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರಿ, ವಾನಪ್ರಸ್ಥ, ಗೃಹಸ್ಥ ಅಥವಾ ಸನ್ಯಾಸಿ ಹೀಗೆ ಏನೇ ಆಗಿರಲಿ, ಕೃಷ್ಣ ವಿಜ್ಞಾನದಲ್ಲಿ ಪಾರಂಗತನಾಗಿದ್ದರೆ ಅವನು ವರ್ತ್ಮ ಪ್ರದರ್ಶನ ಗುರು, ದೀಕ್ಷಾ ಗುರು ಅಥವಾ ಶಿಕ್ಷಾ ಗುರು ಆಗಬಹುದು. ಆಧ್ಯಾತ್ಮಿಕ ಜೀವನದ ಬಗೆಗೆ ಮೊದಲ ಬಾರಿಗೆ ಮಾಹಿತಿಯನ್ನು ಕೊಡುವ ಗುರುವು ವರ್ತ್ಮ ಪ್ರದರ್ಶಕ ಗುರು. ಶಾಸ್ತ್ರಗಳ ವಿಧಿಯ ಪ್ರಕಾರ ದೀಕ್ಷೆಯನ್ನು ನೀಡುವ ಗುರುವು ದೀಕ್ಷಾ ಗುರು. ಉನ್ನತಿ ಹೊಂದಲು ಬೋಧನೆಯನ್ನು ಮಾಡುವ ಗುರುವು ಶಿಕ್ಷಾ ಗುರು. ವಾಸ್ತವವಾಗಿ ಗುರುವಿನ ಅರ್ಹತೆಯು ಕೃಷ್ಣ ವಿಜ್ಞಾನವನ್ನು ಕುರಿತ ಅವನ ಅರಿವನ್ನು ಅವಲಂಬಿಸಿರುತ್ತದೆ. ಅವನು ಬ್ರಾಹ್ಮಣನೇ, ಕ್ಷತ್ರಿಯನೇ, ಸನ್ಯಾಸಿಯೇ ಅಥವಾ ಶೂದ್ರನೇ ಎನ್ನುವುದು ಮುಖ್ಯವಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳ ಈ ಉಪದೇಶವು ಶಾಸ್ತ್ರಗಳ ಉಪದೇಶಕ್ಕೆ ಯಾವ ರೀತಿಯಿಂದಲೂ ವಿರುದ್ಧವಲ್ಲ. ಪದ್ಮ ಪುರಾಣದಲ್ಲಿ ಹೀಗೆ ಹೇಳಿದೆ: ನಾ ಶೂದ್ರ ಭಗವದ್ ಭಕ್ತಾಸ್ತೆ ಅಪಿ ಭಾಗವತೋತ್ತಮಾಃ ಸರ್ವವರ್ಣೇಶು ತೇ ಶೂದ್ರ ಯೇ ನ ಭಕ್ತ ಜನಾರ್ದನೆ. ಒಬ್ಬ ವ್ಯಕ್ತಿಯು ಶೂದ್ರ ಕುಲದಲ್ಲಿ ಜನಿಸಿದ್ದರೂ ಕೃಷ್ಣನನ್ನು ಕುರಿತ ಆಧ್ಯಾತ್ಮಿಕ ಜ್ಞಾನದಲ್ಲಿ ದಿಟವಾಗಿಯೂ ಪ್ರಗತಿಯನ್ನು ಸಾಧಿಸಿದ್ದರೆ ಅವನು ಶೂದ್ರನಲ್ಲ. ಆದರೆ ಒಬ್ಬ ವಿಪ್ರನು ಅಥವಾ ಬ್ರಾಹ್ಮಣನು ಷಟ್ಕರ್ಮಗಳಲ್ಲಿ ಪಠನ, ಪಾಠನ, ಯಜನ, ಯಾಜನ, ದಾನ, ಪ್ರತಿಗ್ರಹ ಬಹಳ ಪಂಡಿತನಾಗಿದ್ದರೂ, ವೈದಿಕ ಸೂಕ್ತಗಳಲ್ಲಿ ಪಾರಂಗತನಾಗಿದ್ದರೂ ವೈಷ್ಣವನಾಗಿಲ್ಲದಿದ್ದರೆ ಗುರುವಾಗಲಾರ. ಹಾಗೆಯೇ ಒಬ್ಬನು ಚಂಡಾಲರ ಕುಟುಂಬದಲ್ಲಿ ಜನಿಸಿದ್ದರೂ ಕೃಷ್ಣ ಪ್ರಜ್ಞೆಯಲ್ಲಿ ಬಹಳ ಪಾರಂಗತನಾಗಿದ್ದರೆ ಗುರುವಾಗಬಲ್ಲ. ಇವು ಶಾಸ್ತ್ರಗಳು ವಿಧಿಸಿರುವ ನಿಯಮಗಳು. ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಶ್ರೀ ವಿಶ್ವಂಭರ ಎಂಬ ಗೃಹಸ್ಥರಾಗಿದ್ದ ಶ್ರೀ ಚೈತನ್ಯ ಮಹಾಪ್ರಭುಗಳು ಈಶ್ವರಪುರಿ ಎಂಬ ಹೆಸರಿನ ಸನ್ಯಾಸಿ ಗುರುಗಳಿಂದ ದೀಕ್ಷೆಯನ್ನು ಪಡೆದರು. ಹಾಗೆಯೇ ಶ್ರೀ ನಿತ್ಯಾನಂದ ಪ್ರಭುಗಳು ಮಾಧವೇಂದ್ರ ಪುರಿ ಎಂಬ ಸನ್ಯಾಸಿಗಳಿಂದ ದೀಕ್ಷೆಯನ್ನು ಪಡೆದರು. ಆದರೆ ಬೇರೆಯವರ ಪ್ರಕಾರ ಅವರು ಲಕ್ಷ್ಮೀಪತಿ ತೀರ್ಥರಿಂದ ದೀಕ್ಷೆಯನ್ನು ಪಡೆದರು. ಗೃಹಸ್ಥರಾಗಿದ್ದ ಅದ್ವೈತ ಆಚಾರ್ಯರಿಗೆ ಮಾಧವೇಂದ್ರ ಪುರಿ ಅವರು ದೀಕ್ಷೆ ನೀಡಿದರು. ಶ್ರೀ ರಸಿಕಾನಂದರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದರೂ ಸುತ್ಕುಲೀನ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿಲ್ಲದ ಶ್ರೀ ಶ್ಯಾಮಾನಂದ ಪ್ರಭುಗಳಿಂದ ದೀಕ್ಷೆಯನ್ನು ಪಡೆದರು. ಸತ್ಕುಲೀನ ಬ್ರಾಹ್ಮಣನು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿಲ್ಲದ ವ್ಯಕ್ತಿಯಿಂದ ದೀಕ್ಷೆಯನ್ನು ಪಡೆದಂತಹ ಅನೇಕ ಪ್ರಸಂಗಗಳು ಇವೆ. ಶ್ರೀಮದ್ ಭಾಗವತದಲ್ಲಿ 7.11.35
ಬ್ರಾಹ್ಮಣಿಕೆಯ ಲಕ್ಷಣಗಳನ್ನು ಹೀಗೆ ಹೇಳಲಾಗಿದೆ. ಯಸ್ಯ ಯಲ್ಲಕ್ಷಣಂ ಪ್ರೋಕ್ತಂ ಪುಂಸೋ ವರ್ಣಾಭಿವ್ಯಂಜಕಂ ಯದ್ ಅನ್ಯತ್ರಾಪಿ ದೃಶ್ಯೇತ ತತ್ ತೇನೈವ ವಿನಿರ್ದಿಶೇತ್. ಒಬ್ಬ ವ್ಯಕ್ತಿಯು ಶೂದ್ರ ಕುಟುಂಬದಲ್ಲಿ ಜನಿಸಿದ್ದರೂ ಗುರುವಿನ ಎಲ್ಲ ಲಕ್ಷಣಗಳನ್ನು ಹೊಂದಿದ್ದರೆ ಅವನನ್ನು ಬ್ರಾಹ್ಮಣನೆಂದಷ್ಟೇ ಅಲ್ಲ, ಅರ್ಹ ಗುರುವೆಂದೂ ಅಂಗೀಕರಿಸಬೇಕು. ಇದು ಶ್ರೀ ಚೈತನ್ಯ ಮಹಾಪ್ರಭುಗಳ ಬೋಧನೆಯೂ ಹೌದು. ಆದ್ದರಿಂದ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಎಲ್ಲ ವೈಷ್ಣವರಿಗೂ ವಿದ್ಯುಕ್ತವಾದ ಯಜ್ಞೋಪವೀತ ಧಾರಣಾ ಕ್ರಮವನ್ನು ರೂಢಿಗೆ ತಂದರು. ಕೆಲವು ಸಲ ಭಜನಾನಂದಿಯಾದ ವೈಷ್ಣವನು ಸಾವಿತ್ರ ಸಂಸ್ಕಾರವನ್ನು ಯಜ್ಞೋಪವೀತ ಧಾರಣೆ ಪಡೆಯದೇ ಇರಬಹುದು. ಆದರೆ ಈ ಪದ್ಧತಿಯನ್ನು ಬೋಧನಾ ಕಾರ್ಯದಲ್ಲಿ ಉಪಯೋಗಿಸಬೇಕೆಂದು ಇದರ ಅರ್ಥವಲ್ಲ. ಭಜನಾನಂದಿ ಮತ್ತು ಗೋಷ್ಠಿ ಆನಂದಿ ಎಂಬ ಎರಡು ಬಗೆಯ ಭಕ್ತರಿದ್ದಾರೆ. ಭಜನಾನಂದಿಯು ಬೋಧನಾ ಕಾರ್ಯದಲ್ಲಿ ಆಸಕ್ತನಲ್ಲ, ಆದರೆ ಗೋಷ್ಠಿ ಆನಂದಿಯು ಜನರಿಗೆ ಪ್ರಯೋಜನವಾಗಲೆಂದು ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರ ಮಾಡುವುದರಲ್ಲಿ ಮತ್ತು ವೈಷ್ಣವರ ಸಂಖ್ಯೆಯನ್ನು ಹೆಚ್ಚಿಸುವಲ್ಲಿ ಆಸಕ್ತನಾಗಿದ್ದಾನೆ. ವೈಷ್ಣವನು ಬ್ರಾಹ್ಮಣನ ಸ್ಥಾನಕ್ಕಿಂತ ಉನ್ನತ ಸ್ಥಾನದಲ್ಲಿ ಇರುತ್ತಾನೆಂದು ಭಾವಿಸಲಾಗಿದೆ. ಒಬ್ಬ ಬೋಧಕನಾಗಿ ಅವನನ್ನು ಬ್ರಾಹ್ಮಣ ಎಂದು ಗುರುತಿಸಬೇಕು. ಇಲ್ಲದಿದ್ದರೆ ವೈಷ್ಣವನಾದ ಅವನ ಸ್ಥಾನವನ್ನು ತಪ್ಪಾಗಿ ತಿಳಿದುಕೊಳ್ಳುವ ಸಂಭವ ಇದೆ. ಆದರೆ ಒಬ್ಬ ವೈಷ್ಣವ ಬ್ರಾಹ್ಮಣನನ್ನು ಅವನ ಗುಣಗಳನ್ನು ಆಧರಿಸಿ ಆರಿಸಲಾಗುತ್ತದೆಯೇ ವಿನ ಹುಟ್ಟಿನಿಂದ ಅಲ್ಲ. ದುರದೃಷ್ಟವಶಾತ್ ಬುದ್ಧಿಹೀನರು ಬ್ರಾಹ್ಮಣ ಮತ್ತು ವೈಷ್ಣವರ ನಡುವಣ ವ್ಯತ್ಯಾಸವನ್ನು ತಿಳಿದಿಲ್ಲ. ಒಬ್ಬನು ಬ್ರಾಹ್ಮಣನಾಗಿಲ್ಲದಿದ್ದರೆ ಗುರುವಾಗಲಾರ ಎಂದು ಅವರು ನಂಬಿದ್ದಾರೆ. ಈ ಕಾರಣಕ್ಕಾಗಿಯೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಮುಂದಿನ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾರೆ: ಕಿಬಾ ವಿಪ್ರ ಕಿವಾ ನ್ಯಾಸಿ ಶೂದ್ರ ಕೇನೇನಯ ಏಯಿ ಕೃಷ್ಣ ತತ್ವವೇತ್ತ ಸೇಯಿ ಗುರು ಹಯ. ಒಬ್ಬನು ಗುರುವಾದರೆ ತನ್ನಿಂದ ತಾನೇ ಬ್ರಾಹ್ಮಣನಾಗುತ್ತಾನೆ. ಕೆಲವು ಸಲ ಜಾತ್ಯಾಧಾರಿತ ಗುರುಗಳು ಹೇಳುತ್ತಾರೆ, ಏಯಿ ಕೃಷ್ಣ ತತ್ವವೇತ್ತ ಸೇಯಿ ಗುರುಹಯ. ಅಂದರೆ ಬ್ರಾಹ್ಮಣನಲ್ಲದವನು ಶಿಕ್ಷಾ ಗುರುವಾಗಬಹುದು ಅಥವಾ ವರ್ತ್ಮ ಪ್ರದರ್ಶಕ ಗುರುವಾಗಬಹುದು, ಆದರೆ ದೀಕ್ಷಾ ಗುರು ಆಗಲಾರ. ಅಂತಹ ಜಾತೀಯ ಗುರುಗಳ ಪ್ರಕಾರ ಜನನ ಮತ್ತು ಕೌಟುಂಬಿಕ ಬಂಧನಗಳು ಅತ್ಯಂತ ಪ್ರಮುಖವೆಂದು ಪರಿಗಣಿತವಾಗಿವೆ. ಆದರೆ ವಂಶ ಪಾರಂಪರ್ಯ ಪರಿಗಣನೆಯನ್ನು ವೈಷ್ಣವರು ಒಪ್ಪುವುದಿಲ್ಲ. ಗುರು ಎಂಬ ಶಬ್ದವು ವರ್ತ್ಮ ಪ್ರದರ್ಶಕ ಗುರು, ಶಿಕ್ಷಾ ಗುರು ಮತ್ತು ದೀಕ್ಷಾ ಗುರುಗಳಿಗೆ ಸಮಾನವಾಗಿ ಅನ್ವಯವಾಗುತ್ತದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರತಿಪಾದಿಸಿದ ತತ್ವವನ್ನು ನಾವು ಅಂಗೀಕರಿಸುವವರೆಗೆ ಕೃಷ್ಣ ಪ್ರಜ್ಞಾ ಆಂದೋಲನವು ಜಗತ್ತಿನಾದ್ಯಂತ ಪ್ರಸಾರವಾಗುವುದಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳ ಉದ್ದೇಶಗಳ ಪ್ರಕಾರ ಪೃಥ್ವೀತೆ ಆಚೆ ಯಥಾ ನಗರಾದಿಗ್ರಾಮ ಸರ್ವತ್ರ ಪ್ರಚಾರ ಹೈಬೆ ಮೋರ ನಾಮ. ಶ್ರೀ ಚೈತನ್ಯ ಮಹಾಪ್ರಭುಗಳ ಪಂಥವನ್ನು ಜಗತ್ತಿನಾದ್ಯಂತ ಪ್ರಚಾರ ಮಾಡಬೇಕು. ಅಂದರೆ ಜನರು ಅವರ ಬೋಧನೆಗಳನ್ನು ಸ್ವೀಕರಿಸಿ ಶೂದ್ರರು ಅಥವಾ ಚಂಡಾಲರಾಗಿಯೇ ಉಳಿಯಬೇಕು ಎಂದು ಅರ್ಥವಲ್ಲ. ವ್ಯಕ್ತಿಯೊಬ್ಬನನ್ನು ಪರಿಶುದ್ಧ ವೈಷ್ಣವನಾಗಿ ತರಬೇತಿಗೊಳಿಸುತ್ತಿದ್ದಂತೆಯೇ ಅವನನ್ನು ಸದ್ಬ್ರಾಹ್ಮಣನೆಂದು ಅಂಗೀಕರಿಸಬೇಕು. ಇದೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಶ್ಲೋಕದಲ್ಲಿ ಬೋಧಿಸಿರುವುದರ ಸಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. Yes. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ಚಂದ ಮಾಡಿ ಪ್ರಭುಪಾದ ಕೊಟ್ಟಿದ್ದಾರೆ. ಸ್ಟಾರ್ಟ್ ಮಾಡುವ. ಇವತ್ತು ಒಂದೇ ಶ್ಲೋಕ. ಶ್ಲೋಕ ಶ್ರೀಮದ್ ಚೈತನ್ಯ ಚರಿತಾಮೃತ ಮಧ್ಯಲೀಲಾ 8ನೇ ಅಧ್ಯಾಯ ಶ್ಲೋಕ 128. ಕೀಬಾ ವಿಪ್ರ ಕೀಬಾ ನ್ಯಾಸಿ ಶೂದ್ರ ಕೇನೇನಾಯ ಹೇ ಕೃಷ್ಣ ತತ್ವವೇತ ಸೇ ಗುರು ಹಯ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಅರವಿಂದ ಭಕ್ತಿ ವೇದಂ ಸ್ವಾಮಿ ಶಿಲಪ್ರಭುಪಾದಜಿ. ಒಬ್ಬನು ಬ್ರಾಹ್ಮಣ, ಸನ್ಯಾಸಿ ಅಥವಾ ಶೂದ್ರ ಹೀಗೆ ಏನೇ ಆಗಿರಲಿ,
ಅವನು ಕೃಷ್ಣ ವಿಜ್ಞಾನ ತಿಳಿದಿದ್ದಾರೆ ಗುರುವಾಗಬಲ್ಲ. ಎಂತಂದ್ರೆ ರಮಣರಾಯ ಹೇಳುವಂಥದ್ದು ಚೈತನ್ಯ ಮಹಾಪ್ರಭುಗೆ, ಚೈತನ್ಯ ಮಹಾಪ್ರಭು ಹೇಳುವಂಥದ್ದು ನೀವು ಹೇಳಿ ಅಂತ. ಅದಕ್ಕೆ ರಮಣರಾಯ ಹೇಳುವಂಥದ್ದು, ನಾನು ಗೃಹಸ್ಥ, ನಾನು ಶೂದ್ರ, ನೀವು ಬ್ರಾಹ್ಮಣ ಮತ್ತೆ ನೀವು ಸನ್ಯಾಸಿ. ಚೈತನ್ಯ ಮಹಾಪ್ರಭು ಬ್ರಾಹ್ಮಣ ಫ್ಯಾಮಿಲಿ ಹುಡ್ತಾರೆ ಮತ್ತೆ ಸನ್ಯಾಸ ತಗೊಳ್ತಾರೆ. ಬ್ರಾಹ್ಮಣ ಗ್ರೇಟ್, ಸನ್ಯಾಸಿ ಗ್ರೇಟ್. ಇವರೊಂದು ನಾನು ಗೃಹಸ್ಥ ಮತ್ತೆ ನಾನು ಶೂದ್ರ ಫ್ಯಾಮಿಲಿ ಹುಟ್ಟಿದವ. ಹಾಗಾಗಿ ನಾನು ಎಂತ ಹೇಳುವಂಥದ್ದು, ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳುವಂಥದ್ದು ಎಂತ, ಒಬ್ಬ ಬ್ರಾಹ್ಮಣ, ಒಬ್ಬ ಸನ್ಯಾಸಿ, ಒಬ್ಬ ಶೂದ್ರ ಏನೇ ಆಗಿರಲಿ, ಅವನಿಗೆ ಕೃಷ್ಣ ವಿಜ್ಞಾನ ಗೊತ್ತಿದ್ರೆ ಅವು ಗುರುವಾಗಬಲ್ಲ. ನೀನು ಹೇಳು, ನಿನ್ಗೆ ಕೃಷ್ಣ ವಿಜ್ಞಾನ ಗೊತ್ತುಂಟು. ಹಾಗಾಗಿ ಇದು ದೊಡ್ಡ ರೆವಲ್ಯೂಷನ್. ಪ್ರಭುಪಾದ ಹೇಳುವಂತ ರೆವಲ್ಯೂಷನ್ ಬಿಗನ್ ಬೈ ಚೈತನ್ಯ ಮಹಾಪ್ರಭು. ರೆವಲ್ಯೂಷನ್ ಚೈತನ್ಯ ಮಹಾಪ್ರಭು ಕ್ರಿಯೇಟ್ ಮಾಡಿದ್ದಾರೆ. ಇದರ ಅರ್ಥ ಎಂತಂದ್ರೆ ಜನ್ಮದಿಂದ ಒಬ್ಬ ಬ್ರಾಹ್ಮಣ ಆಗುವುದಲ್ಲ, ಜನ್ಮದಿಂದ ಒಬ್ಬ ಸನ್ಯಾಸಿ ಆಗುವುದಲ್ಲ. ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ಭವೇತ್ ದ್ವಿಜ. ಸಂಸ್ಕಾರದಿಂದ ಒಬ್ಬನಿಗೆ ಬ್ರಾಹ್ಮಣ ಸಂಸ್ಕಾರ ಇದ್ರೆ ಅವ ಬ್ರಾಹ್ಮಣ. ಸಂಸ್ಕಾರ ಇರ್ಬೇಕು, ಹುಟ್ಟು ಅಲ್ಲ. ಹುಟ್ಟಿಗೆ ನಾವು ಪ್ರಾಮುಖ್ಯತೆ ಕೊಡಬಾರದು, ಸಂಸ್ಕಾರ. ಹಾಗೆ ಇದನ್ನು ಚತುರ್ಮುಖಿ ಹೇಳ್ತಾ ಇದ್ದಾರೆ. ಭಾವಾರ್ಥ ನೋಡುವ. ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ಈ ಶ್ಲೋಕವು ಬಹಳ ಮುಖ್ಯವಾದದ್ದು. ಯಾಕೆ ಮುಖ್ಯ? ಯಾರು ಹೇಳ್ತೀರಿ ಯಾಕೆ ಮುಖ್ಯ? ಹ್ಯಾಂಡ್ ರೈಸ್ ಮಾಡಿ ಯಾರಿಗಾದ್ರು ಉತ್ತರ ಗೊತ್ತಿದ್ರೆ. ಈ ಶ್ಲೋಕ ಯಾಕೆ ಮುಖ್ಯ? ಸಂಗೀತಮಯ ಹೇಳಿ. ಪ್ರಭುಜಿ ಅನುವಾದದಲ್ಲಿ ಹೇಳಿದ ಹಾಗೆ ಅಂತ ಹೇಳಿದ್ರೆ, ಕೃಷ್ಣ ವಿಜ್ಞಾನ ತಿಳಿದ್ರೆ ಅಲ್ಲಿ ಯಾರು ಕೂಡ ಯಾವುದೇ ಜಾತಿ ಇದ್ರು ಕೂಡ ಅವರು ಉತ್ತಮರು ಅಂತ ಹೇಳಿ. ಓಕೆ, ಎಸ್ ಮಲ್ಲಿಕಾ ಮಾತಾಜಿ ಹೇಳಿ. ಇದು ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಬೇಕು. So ಆದ್ರಿಂದ ಅಲ್ಲಿ ಜಾತಿ ಪ್ರಶ್ನೆಗಳು ಬರುವುದೇ ಇಲ್ಲ ಅಂತ ಅಲ್ಲಿ ಅದೇ ತತ್ವ ಇಟ್ಕೊಂಡು ಪ್ರಭುಪಾದರು ಮಾಡಿದ್ದಾರೆ. ಎಸ್, ವೆರಿ ಗುಡ್. ಎಸ್, ಇದೇ ಆನ್ಸರ್. ಹೇಗೆಂದ್ರೆ ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ ಎಂತ, ಈಗ ನೋಡಿ ಇಲ್ಲಿ ಲಾಸ್ಟಿಗೆ ಚೈತನ್ಯ ಮಹಾಪ್ರಭು ಅಂದ್ರೆ ಕೃಷ್ಣನೇ. ಚೈತನ್ಯ ಮಹಾಪ್ರಭು ಅಂದ್ರೆ ಕೃಷ್ಣ ಎಂತ ಹೇಳಿದ್ರು ಚೈತನ್ಯ ಮಹಾಪ್ರಭು? ಪೃಥ್ವೀತೆ ಆಚೇಯದ ನಗರಾದಿಗ್ರಹ ಸರ್ವತ್ರ ಪ್ರಚಾರ ಹೊಯ್ಬೆ ಮೊರನ. ಎಲ್ಲ ಕಡೆ ಪ್ರಚಾರ ಆಗ್ತದೆ ನನ್ನ ಹೆಸರು. ಇದು ಚೈತನ್ಯ ಮಹಾಪ್ರಭು ಪ್ರೆಡಿಕ್ಷನ್. ಹಾಗಾಗಿ ಈ ಪ್ರೆಡಿಕ್ಷನ್ ಇರುವಾಗ ನೀವು ಬ್ರಾಹ್ಮಣನ ನಿಮಗೆ ಮಾತ್ರ ಹೇಳ್ತೇನೆ, ಹಾಗೆ ಆಗೋದಿಲ್ಲ. ಇದು ಎಲ್ಲರಿಗೆ, ಬ್ರಾಹ್ಮಣ ಇರಲಿ, ಕ್ಷತ್ರಿಯ ಇರಲಿ, ವೈಶ್ಯ ಇರಲಿ, ಶೂದ್ರ ಇರಲಿ, ಚಂಡಾಳ ಇರಲಿ, ಯಾರಿಗೂ ಕೂಡ ಕೃಷ್ಣ ಪ್ರಜ್ಞೆ ಎಲ್ಲರಿಗೆ. ಚೈತನ್ಯ ಮಹಾಪ್ರಭು ಹೇಳಿದನ್ನು ಪ್ರಭುಪಾದ್ ಫುಲ್ಫಿಲ್ ಮಾಡಿದ್ದಾರೆ. ಪಾಶ್ಚಾತ್ಯ ದೇಶಕ್ಕೆ ಹೋಗಿದ್ದಾರೆ. ಪಾಶ್ಚಾತ್ಯ ದೇಶ ಅಂದ್ರೆ ಮ್ಲೇಚಾಸ್ ಅಂಡ್ ಯವ್ವನಾಸ್, ಶೂದ್ರಗಿಂತ ಕೂಡ ನೀಚ ಅವರು. ಆದ್ರೆ ಅಂಥವರು ವೈಷ್ಣವರಾಗಿದ್ದಾರೆ. ವೈಷ್ಣವ ಇಸ್ ಗ್ರೇಟರ್ ದನ್ ಬ್ರಾಹ್ಮಣ. ಹಾಗೆ ಚೈತನ್ಯ ಮಹಾಪ್ರಭುದು ಎಂತಿರುವಂಥದ್ದು ಇಚ್ಛೆ ಪ್ರಭುಪಾದ ಅದನ್ನು ಈಡೇರಿಸಿದ್ದಾರೆ. ಅದಕ್ಕೆ ಪ್ರಭುಪಾದ ಇರುವಂಥದ್ದು ಈ ಶ್ಲೋಕ ಎಂತ ಹೇಳ್ತಿದ್ದಾರೆ ಪ್ರಭುಪಾದ. ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ಈ ಶ್ಲೋಕ ಬಹಳ ಮುಖ್ಯವಾದದ್ದು, ತುಂಬಾ ಮುಖ್ಯ. ಶ್ರೀಲ ಭಕ್ತಿ ವಿನೋದ್ ಠಾಕೂರರು ತಮ್ಮ ಅಮೃತ ಪ್ರವಾಹ ಭಾಷೆಯಲ್ಲಿ ಹೀಗೆ ವಿವರಿಸಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಬ್ರಾಹ್ಮಣರಾಗಿ ಹುಟ್ಟಿ ಅತ್ಯುನ್ನತ ಆಧ್ಯಾತ್ಮ ಆಶ್ರಮ ಸನ್ಯಾಸದಲ್ಲಿ ಇರುತ್ತಾ ಶೂದ್ರ ಜಾತಿಗೆ ಸೇರಿದ ಶ್ರೀಲ ರಾಮಚಂದ್ರಾಯರನ್ನ ಬೋಧನೆಯನ್ನು ಸ್ವೀಕರಿಸಿದ್ದು ಯೋಗಿ. ಅವೆಲ್ಲ ನಾವು ಯೋಚಿಸಬಾರದು. ಈಗ ನಮ್ಗೆ ಆಗ್ಬೋದು, ಎಂತ ಚೈತನ್ಯ ಮಹಾಪ್ರಭು ಬ್ರಾಹ್ಮಣ ಫ್ಯಾಮಿಲಿ ಹುಟ್ಟಿದ್ದಾರೆ, ಸನ್ಯಾಸಿ, ಬ್ರಾಹ್ಮಣ ಫ್ಯಾಮಿಲಿ ಸನ್ಯಾಸಿ ಚೈತನ್ಯ ಮಹಾಪ್ರಭು, ಅವರು ರಾಮಾನಂದರಾಯ ಶೂದ್ರ ಜಾತಿಯಲ್ಲಿ ಹುಟ್ಟಿದವ, ಅವನಿಂದ ಬೋಧನೆ ಸ್ವೀಕರಿಸುವಂಥದ್ದು. ಇದು ಎಷ್ಟು ಸರಿ?
ನಮ್ಗೆ ಆಗ್ಬಹುದು, ರಮಣ ಬೇಡ ಮಾರ, ಅವನಿಗೆ ಏನಾದ್ರು ಅವ ಶೂದ್ರ, ಈ ರೀತಿ ನಮ್ಗೆ ಆ ಭಾವನೆ ಬರ್ಬೋದು. ಯೋಚಿಸಬಾರದಂತ ಪ್ರಭು ಹೇಳ್ತಾ ಇದ್ದಾರೆ ನೋಡಿ. ಫಸ್ಟಿಗೆ ನಮಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ, ರಮಣ ರಾಯನ ಶೂದ್ರ ಅಂತಾನೆ ಯೋಚಿಸಬಾರದಂತೆ. ಈಸ್ ಅ ವೈಷ್ಣವ, ಪರಮ ವೈಷ್ಣವ. ಎಸ್, ಈ ಸಂಗತಿಯನ್ನು ವಿಶದೀಕರಿಸಲು ಚೈತನ್ಯ ಕೃಷ್ಣ ಬಗ್ಗೆ ಜ್ಞಾನವು ಜಾತಿಗಿಂತ ಹೆಚ್ಚು ಮುಖ್ಯವಾದೆಂದು ರಮಣರಾಯರಿಗೆ ತಿಳಿಸ್ತಾರೆ. ಹಾಗಾಗಿ ಕೃಷ್ಣ ಪ್ರಜ್ಞೆ ಜ್ಞಾನ ಜಾತಿಗಿಂತ ಹೆಚ್ಚು ಮುಖ್ಯ. ಅದಕ್ಕೆ ಹೇಳುವಂತ ದಿಸ್ ಇಸ್ ಎ ರೆವಲ್ಯೂಷನ್. ಬೋತ್ ಚೈತನ್ಯ ಮಹಾಪ್ರಭು ಮತ್ತೆ ಪ್ರಭುಪಾದ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ. ಜನರೆಲ್ಲ ಜಾತಿ 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 ಜಾತಿಗಿಂತ ಮುಖ್ಯ ಅದು. ಹಾಗಾಗಿ ಅವನಿಗೆ ಅವ ಬ್ರಾಹ್ಮಣನಾಗಿದ್ದು, ಇಫ್ ಈಸ್ ಕ್ವಾಲಿಫೈಡ್ ದೆನ್ ಈಸ್ ಬ್ರಾಹ್ಮಣ. ಬ್ರಾಹ್ಮಣನಾಗಿ ಹುಟ್ಟಿ ಇಫ್ ಈಸ್ ನಾಟ್ ಕ್ವಾಲಿಫೈಡ್ ದೆನ್ ಈಸ್ ನಾಟ್ ಬ್ರಾಹ್ಮಣ. ಶೂದ್ರನಾಗಿ ಹುಟ್ಟಿ ಇಫ್ ಈಸ್ ನಾಟ್ ಕ್ವಾಲಿಫೈಡ್ ದೆನ್ ಈಸ್ ನಾಟ್ ಬ್ರಾಹ್ಮಣ. ಶೂದ್ರನಾಗಿ ಹುಟ್ಟಿ ಇಫ್ ಈಸ್ ಕ್ವಾಲಿಫೈಡ್ ದೆನ್ ಈಸ್ ಬ್ರಾಹ್ಮಣ. ಹಾಗಾಗಿ ಜನ್ಮ ಮುಖ್ಯ ಅಲ್ಲ, ಕ್ವಾಲಿಫಿಕೇಶನ್ ಮುಖ್ಯ. ಕ್ವಾಲಿಫಿಕೇಶನ್ ಮುಖ್ಯ. ವರ್ಣಾಶ್ರಮ ಪದ್ಧತಿಯಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರಿಗೆ ನಾನಾ ಕರ್ತವ್ಯಗಳಿವೆ. ಬೇರೆ ಬೇರೆಯವರು ಬೇರೆ ಬೇರೆ ಕರ್ತವ್ಯ ಉಂಟು. ದುರ್ಗದಲ್ಲಿ ಬ್ರಾಹ್ಮಣರು ಎಲ್ಲ ವರ್ಗಗಳಿಗೆ ಗುರುಗಳಾಗಿರಬೇಕು. ಬ್ರಾಹ್ಮಣ ಈ ಎಲ್ಲ ವರ್ಗಕ್ಕೆ ಗುರು. ಆದರೆ ಕೃಷ್ಣ ಪ್ರಜ್ಞೆಗೆ ಸಂಬಂಧಿಸಿದಂತೆ ಹೇಳುವುದಾದ್ರೆ ಪ್ರತಿಯೊಬ್ಬರು ಗುರುಗಳಾಗುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಕೃಷ್ಣ ಪ್ರಜ್ಞೆ ಮೇಲೆ ಪ್ರತಿಯೊಬ್ಬರು ಗುರು ಆಗಬಹುದು ಇಫ್ ಯು ನೋಸ್ ಕೃಷ್ಣ ತತ್ವ. ಹೆಚ್ಚಿನವರು ನೋಡಿ, ಟೀಚರ್ಸ್ನವರು ಹೆಚ್ಚಿನವರು ಎಷ್ಟು ಜನ ಇದ್ದಾರೆ? ಹ್ಯಾಂಡ್ ರೈಸ್ ಮಾಡಿ ಟೀಚರ್ಸ್ನವರು. ಯಾರು ಟೀಚರ್ಸ್ನವರು ಹ್ಯಾಂಡ್ ರೈಸ್ ಮಾಡಿ. ಟೀಚರ್ಸ್ನವರು ಹ್ಯಾಂಡ್ ರೈಸ್ ಮಾಡಿ. 3 ಜನ ಬೇರೆ ಯಾರಿದ್ದಾರೆ ಟೀಚರ್ಸ್? ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಬೇರೆ 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 ಟೀಚರ್ಸ್ ಎಷ್ಟಿದ್ದಾರೆ? ಓಕೆ, ಈಗ ನಿಮ್ಗೆ ಟೀಚಿಂಗ್ ಕೊಡುವಾಗ ನಾವು ಕೇಳಿದೇವಾ ನೀವು ಯಾವ ಜಾತಿ ಅಂತ? ಎಸ್, ಹರೇ ಕೃಷ್ಣ. ಯಾವ ಜಾತಿ ಅಂತ ಕೇಳಿ ಟೀಚರ್ಸ್ ಆಯ್ತದ ನೀವು? ಇಲ್ಲ ನೋಡಿ. ಹಾಗಾಗಿ ಟೀಚಿಂಗ್ ಅವರಿಗೆ ಕೊಡುವಾಗ ಇಫ್ ದೇ ಆರ್ ಕ್ವಾಲಿಫೈಡ್ ನಾವು ಕೊಟ್ಟೆವು. ಜಾತಿ ನೋಡಿ ಕೊಡುವುದಲ್ಲ ಟೀಚರ್ ಆಗುವಂತ. ನೋಡ್ತೇವೆ. ಎಸ್, ಅವರಿಗೆ ಕೆಪಾಸಿಟಿ ಇದ್ರೆ ಟೀಚರ್. ಕೃಷ್ಣದತ್ತ ಗೊತ್ತಿದ್ರೆ ಟೀಚರ್. ಹಾಗೆ ಇದನ್ನು ನಾವು ಇಲ್ಲಿ ತಿಳಿಬೇಕು. ಎಂತಂದ್ರೆ ಕೃಷ್ಣದತ್ತ ಗೊತ್ತಿದ್ರೆ ಅವ ಟೀಚರ್. ಸಿಂಪಲ್. ಚೈತನ್ಯ ಮಹಾಪ್ರಭು ನಾವು ಇದನ್ನು ಫಾಲೋ ಮಾಡುವಂಥದ್ದು. ಹಾಗಾಗಿ ಜಾತಿಯಿಂದ ಟೀಚರ್ ಆಗುವುದಲ್ಲ. ಕೃಷ್ಣದತ್ತ ಗೊತ್ತುಂಟಾ? ಎಸ್, ದೆನ್ ಯು ಕ್ಯಾನ್ ಟೀಚ್. ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ, ಅಮರ್ಯ ಗುರು ಯಾರ್ ಜಾರೆ ದೇಖೋ ತಾರೆ ಕಹೋ ಕೃಷ್ಣ ಉಪದೇಶ. ನನ್ನ ಹಾಗೆ ಅಲ್ಲಿ ನೀವು ಗುರು ಹಾಗೆ ಎಂತ ಹೇಳಿ? ಕೃಷ್ಣ ಉಪದೇಶ. ಹಾಗೆ ಕೃಷ್ಣ ಉಪದೇಶ ಗೊತ್ತಿದ್ರೆ ಗುರು. ಅದ್ರಲ್ಲಿ ನೋಡ್ಲಿಕ್ಕಿಲ್ಲ ನೀನು ಈ ಜಾತಿಯವನಿಗೆ ಮಾತ್ರ ಈ ಜಾತಿ ಇಲ್ಲ. ಅದು ಇಲ್ಲಿ ಬರುವುದು ಕೃಷ್ಣ ಪ್ರಜ್ಞೆ ಬರುವುದಿಲ್ಲ. ಎಸ್, ಕರ್ತವ್ಯ. ಬ್ರಾಹ್ಮಣರು ಎಲ್ಲ ವರ್ಗ ಗುರುಗಳಾಗಿ. ಆದ್ರೆ ಕೃಷ್ಣ ಪ್ರಜ್ಞೆ ಸಂಬಂಧಿಸಿದಂತೆ ಹೇಳುವುದಾದ್ರೆ ಪ್ರತಿಯೊಬ್ಬರು ಗುರುಗಳಾಗುವ ಸಾಮರ್ಥ್ಯ ಹೊಂದಿದ್ದಾರೆ. ಏಕೆಂದ್ರೆ ಕೃಷ್ಣ ಪ್ರಜ್ಞೆ ಜ್ಞಾನವು ಚೇತನ ಆತ್ಮನ ನೆಲೆಯಲ್ಲಿದೆ. ಹೈಯೆಸ್ಟ್ ಪ್ಲಾಟ್ಫಾರ್ಮ್ ಇದು, ಉನ್ನತ ಮಟ್ಟದ ಪ್ಲಾಟ್ಫಾರ್ಮ್. ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರ ಮಾಡಲು ವ್ಯಕ್ತಿಯು ಚೇತನ ವಿಜ್ಞಾನದಲ್ಲಿ ಅರಿವುಳ್ಳನಾಗಿರ್ಬೇಕು. ನೋಡಿ, ಚೇತನಾತ್ಮನ ವಿಷಯದಲ್ಲಿ ಅರಿವುಳ್ಳವನಾಗಿರ್ಬೇಕಂತೆ. ಇಲ್ಲಿ ಉಂಟಪ್ಪ. ಓಕೆ,
ಅಷ್ಟೇ ವ್ಯಕ್ತಿಯು ಬ್ರಾಹ್ಮಣನಾಗಿರಲಿ, ಕ್ಷತ್ರಿಯನಾಗಿರಲಿ, ವೈಶ್ಯನಾಗಿರಲಿ, ಶೂದ್ರನಾಗಿರಲಿ, ಗೃಹಸ್ಥನಾಗಿರಲಿ ಅಥವಾ ಬೇರೆ ಏನೇ ಆಗಿರಲಿ ಅದು ಮುಖ್ಯವಾದ. ಅದು ನಮಗೆ ಮುಖ್ಯವಾದ. ನಾನು ಕ್ಷತ್ರಿಯ, ನಮಗೆ ಮುಖ್ಯವಾದ. ನಾನು ಬ್ರಾಹ್ಮಣ, ಮುಖ್ಯವಾದ. ವೈಶ್ಯ ಮುಖ್ಯವಾದ, ಶೂದ್ರ ಮುಖ್ಯವಾದ. ಕೃಷ್ಣ ಹತ್ರ ಗೊತ್ತಿರ್ಬೇಕು, ಸೈನ್ಸ್ ಆಫ್ ಕೃಷ್ಣ ಅಷ್ಟೇ. ಅವನು ಈ ವಿಜ್ಞಾನವನ್ನು ಅರಿತರೆ ಸಾಕು, ಗುರು ಆಗವಲ್ಲ. ಅವನಿಗೆ ಕೃಷ್ಣ ತತ್ವ ಗೊತ್ತಿದ್ರೆ ಎಸ್ ಅವ ಗುರು. ಎಸ್ ಯು ಕ್ಯಾನ್ ಪ್ರೀಚ್, ನಾವು ಹೇಳ್ತೇವೆ. ಎಸ್ ನೀವು ಟೀಚರ್ ಆಗಿ ಇಮಿಡಿಯೇಟ್ ಹೇಳ್ತೇವೆ. ಅದ್ರಲ್ಲಿ ಇನ್ನೊಂದು ಮಾತಿಲ್ಲ, ಕೃಷ್ಣ ತತ್ವ ಗೊತ್ತಿರ್ಬೇಕು. ಎಸ್ ನೆಕ್ಸ್ಟ್, ಯೋಗ್ಯ ಬ್ರಾಹ್ಮಣನೊಬ್ಬನ ಉಪಸ್ಥಿತಿಯಲ್ಲಿ ಬ್ರಾಹ್ಮಣ ಅಲ್ಲದವನೊಬ್ಬನಿಂದ ದೀಕ್ಷೆ ತೆಗೆದುಕೊಳ್ಳಬಾರದು ಎಂದು ಹರಿಭಕ್ತಿ ವಿಲಾಸದಲ್ಲಿ ಹೇಳಿದೆ. ಯೋಗ್ಯ ಬ್ರಾಹ್ಮಣನೊಬ್ಬನ ಉಪಸ್ಥಿತಿಯಲ್ಲಿ ಬ್ರಾಹ್ಮಣನಲ್ಲದವನೊಬ್ಬನಿಂದ ದೀಕ್ಷೆ ತೆಗೆದುಕೊಳ್ಳಬಾರದು ಎಂದು ಹರಿಭಕ್ತಿ ವಿಲಾಸದಲ್ಲಿ ಹೇಳಿದೆ. ಈಗ ಲೌಕಿಕವಾದ ಸಾಮಾಜಿಕ ಆಶ್ರಮದ ಬಗೆಗೆ ಅತಿಯಾಗಿ ಅವಲಂಬಿತರಾದವರಿಗೆ ಈ ಬೋಧನೆಯು ಅನ್ವಯವಾಗುತ್ತದೆ. ಇದು ಯಾರಿಗೆ? ಭಕ್ತಿ ವಿಲಾಸದಲ್ಲಿ ಉಂಟಂತೆ ಅಂತ, ಯೋಗ್ಯ ಬ್ರಾಹ್ಮಣ ಉಪಸ್ಥಿತಿಯಲ್ಲಿ ಬ್ರಾಹ್ಮಣನಲ್ಲದವನೊಟ್ಟಿಗೆ ದೀಕ್ಷೆ ತೆಗೆದುಕೊಳ್ಳಬಾರದು. ಈಗ ಪಾಶ್ಚಾತ್ಯ ದೇಶದಲ್ಲಿ ಹುಟ್ಟಿದವರು ಬ್ರಾಹ್ಮಣ ಅಲ್ಲ, ಅವನಿಂದ ದೀಕ್ಷೆ ಪಡೆಯಬಾರದು ಅಂತ ಉಂಟು. ಈಗ ಬಹುಪಾದ ಎಲ್ಲ ಪಾಶ್ಚಾತ್ಯ ದೇಶವರಿಗೆ ಸನ್ಯಾಸಿ ಮಾಡಿದ್ರು. ಹಾಗೆ ನಾವು ತೆಗಿಲಿಕ್ಕಿಲ್ವಾ? ಪ್ರಭುಪಾದ ಯಾಕೆ ಮಾಡಿದ್ರು? ಅದ್ರ ಹರಿಭಕ್ತಿ ವಿಲಾಸದಲ್ಲಿ ಉಂಟು. ಆದ್ರೆ ಪ್ರಭುಪಾದ ಹೇಳ್ತಾರೆ ಇದು ಯಾರಿಗೆ? ಲೌಕಿಕವಾದ ಸಾಮಾಜಿಕ ಆಶ್ರಮದ ಬಗೆಗೆ. ಈಗ ಕೃಷ್ಣ ಪ್ರಜ್ಞೆ ಅಲೌಕಿಕವಾದ ವಿಷಯ, ಲೌಕಿಕ ಅಲ್ಲ. ಆದ್ರೆ ಜನರೆಲ್ಲ ಲೌಕಿಕ ವಿಷಯದಲ್ಲಿದ್ದಾರೆ, ಭೌತಿಕ. ಲೌಕಿಕವಾದ ಸಾಮಾಜಿಕ ಆಶ್ರಮದ ಬಗ್ಗೆ ಅತಿಯಾಗಿ ಅವಲಂಬಿತರಾದವರಿಗೆ ಈ ಬೋಧನೆ ಅನ್ವಯವಾಗ್ತದೆ. ಹಾಗೆ ನೀವು ಕೂಡ ಲೌಕಿಕವಾದ ಸಾಮಾಜಿಕ ಆಶ್ರಮದ ಬಗ್ಗೆ ಅತಿಯಾಗಿ ಅವಲಂಬಿತರಾದ್ರೆ ಈ ಬೋಧನೆ ನಿಮ್ಗೆ ಓಕೆ. ಎಂತ ಬೋಧನೆ? ಯೋಗ್ಯವಾದ ಬ್ರಾಹ್ಮಣನಿಂದ ದೀಕ್ಷೆ ಪಡೆಯಬೇಕು, ಬ್ರಾಹ್ಮಣನಲ್ಲದಿಂದ ದೀಕ್ಷೆ ಪಡೆಯಬೇಕು. ಹರಿಭಕ್ತಿ ವಿಲಾಸದಲ್ಲಿ ಉಂಟು ಇದು. ಆದ್ರೆ ಕೃಷ್ಣ ಪ್ರಜ್ಞೆ ಅವನಿಗೆ ಇದು ಅನ್ವಯ ಆಗುವುದಿಲ್ಲ. ಲೌಕಿಕವಾದ ಸಾಮಾಜಿಕದಲ್ಲಿ ಯಾರಿದ್ದಾನೆ ಅವನಿಗೆ ಮಾತ್ರ ಅಂತೆ. ಆಶ್ರಮದ ಬಗ್ಗೆ ಅತಿಯಾಗಿ ಅವನಿಗೆ ಇದು. ಲೌಕಿಕ ಜೀವನದಲ್ಲಿಯೇ ಉಳಿಯಬೇಕೆನ್ನೋರಿಗೆ ಇದು ಸೂಕ್ತವೇ ನೋಡಿ. ಯಾರಿಗೆ ಲೌಕಿಕದಲ್ಲಿ ಅಲ್ಲೇ ಸಾಯ್ಬೇಕು ಅವನಿಗೆ ಮಾತ್ರ ಅಂತೆ. ಲೌಕಿಕದಲ್ಲಿ ನನಗೆ ಅಲ್ಲೇ ರೋಟ್ ಆಗ್ಬೇಕು, ಅಲ್ಲೇ ಕೊಳಿಬೇಕು ಅಂತವನಿಗೆ ಈ ಬೋಧನೆ. ಯಾರಿಗೆ ಇಲ್ಲಿಂದ ನನಗೆ ನೆಕ್ಸ್ಟ್ ನನಗೆ ಜನ್ಮ ಮೃತ್ಯು ಜರಬೇಡಿ ಬೇಡ ಅಂತವನಿಗೆ ಈ ಬೋಧನೆ ಅಲ್ಲ. ನೋಡಿ ಎಷ್ಟು ಚಂದವಾಣಿ ಪ್ರಭುಪಾದ ಹೇಳಿದ್ದಾರೆ. ಎಸ್ ನೆಕ್ಸ್ಟ್, ಒಬ್ಬನು ಕೃಷ್ಣ ಪ್ರಜ್ಞೆಯ ಸತ್ಯವನ್ನು ಅರ್ಥ ಮಾಡಿಕೊಂಡರೆ ಮತ್ತು ಪರಿಪೂರ್ಣ ಜೀವನಕ್ಕಾಗಿ ದಿವ್ಯ ಜ್ಞಾನವನ್ನು ಪಡೆಯಲು ಗಂಭೀರವಾಗಿ ಅಪೇಕ್ಷೆ ಪಟ್ಟರೆ ಯಾವುದೇ ಸಾಮಾಜಿಕ ಸ್ಥಾನದಲ್ಲಿರುವ ಗುರುವನ್ನು ಅಂಗೀಕರಿಸಬಹುದು. ನೋಡಿ ನೆಕ್ಸ್ಟ್, ಇದು ಲೌಕಿಕ ಯಾರಿದ್ದಾನೆ ಅವನಿಗೆ ಈ ಫಸ್ಟ್ 4 ಲೈನ್. ನೆಕ್ಸ್ಟ್ ಇಸ್ ಲೈನ್ ಅಂತ, ಒಬ್ಬ ಕೃಷ್ಣ ಪ್ರಜ್ಞೆ ಅರಿತುಕೊಂಡಿದ್ದಾನೆ, ಕೃಷ್ಣ ಪ್ರಜ್ಞೆ ಅಂತ ಅಂದ, ಮತ್ತೆ ಅವನಿಗೆ ದಿವ್ಯಜ್ಞಾನ ಪಡೆಯಲಿಕ್ಕೆ ಗಂಭೀರ ಸೀರಿಯಸ್ ಸ್ಟೂಡೆಂಟ್, ಅವ ಗಂಭೀರವಾದ ಸ್ಟೂಡೆಂಟ್. ಕೃಷ್ಣ ಪ್ರಜ್ಞೆ ಅರ್ಥ ಆಗಿದೆ, ಮತ್ತೆ ದಿವ್ಯಜ್ಞಾನ ಟ್ರಾನ್ಸೆಂಡೆಂಟಲ್ ನಾಲೆಜ್ ಇದನ್ನು ಅವನಿಗೆ ಪಡೀಲಿಕ್ಕೆ ಉಂಟು, ಅದಕ್ಕೆ ತುಂಬಾ ಸೀರಿಯಸ್ ಆಗಿದ್ದಾನೆ. ಅಂತವನಿಗೆ ಸಮಾಜದಲ್ಲಿ ಯಾವುದೇ ಸಾಮಾಜಿಕ ಸ್ಥಾನದಲ್ಲೂ ಗುರುವನ್ನು ಅಂಗೀಕರಿಸಬೇಕು ಬಹುದಾನೆ. ಆದರೆ ಆ ಗುರು ಕೃಷ್ಣ ವಿಜ್ಞಾನ ಸಂಪೂರ್ಣ ಪಾರಂಗತನಾಗಿರಬೇಕು. ಅದ್ರ ಒಂದೆಂತಂದ್ರೆ ಅವ ಯಾರನ್ನ ಆಕ್ಸೆಪ್ಟ್ ಮಾಡ್ತಾನೆ, ಅವ ಕೃಷ್ಣ ವಿಜ್ಞಾನದಲ್ಲಿ ಟೋಟಲಿ ಅವ ಪಾರಂಗತನಾಗಿರಬೇಕು ಅಂತವನ ದೀಕ್ಷೆ ಪಡೆಯಬಹುದು. ಎಸ್, ಶ್ರೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಮತ್ತು ಹೇಳಿದೇನೆಂದರೆ, ವ್ಯಕ್ತಿಯೊಬ್ಬನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರಿ, ವಾನಪ್ರಸ್ಥ, ಗೃಹಸ್ಥ ಮತ್ತು ಸನ್ಯಾಸಿ ಹೀಗೆ ಏನೇ ಆಗಿರಲಿ ಕೃಷ್ಣ ವಿಜ್ಞಾನ ಪಾರಂಗತನಾಗಿದ್ದರೆ ಅವನು ವರ್ತ್ಮ ಪ್ರದರ್ಶಕ ಗುರು, ದೀಕ್ಷಾ ಗುರು ಅಥವಾ ಶಿಕ್ಷಾ ಗುರು. ಇಲ್ಲಿ 3 ಗುರು ಹೇಳ್ತಾರೆ.
ವರ್ತಮ ಪ್ರದರ್ಶನ ಗುರು, ದೀಕ್ಷಾ ಗುರು, ಶಿಕ್ಷಾ ಗುರು. ಈಗ ಫಸ್ಟ್ ನೋಡುವ ವರ್ತಮ ಪ್ರದರ್ಶನ ಗುರು ಅಂದ್ರೆ ಅಂತ. ಆಧ್ಯಾತ್ಮಿಕ ಜೀವನದ ಬಗೆಗೆ ಮೊದಲ ಬಾರಿಗೆ ಮಾಹಿತಿಯನ್ನು ಕೊಡುವ ಗುರು ವರ್ತಮ ಪ್ರದರ್ಶಕ ಗುರು. ಫಸ್ಟ್ ನಿಮ್ಗೆ ಯಾರು ಮಾಹಿತಿ ಕೊಡ್ತಾನೆ ಅವ ವರ್ತಮ ಪ್ರದರ್ಶಕ ಗುರು. ಮತ್ತೆ ಶಾಸ್ತ್ರಗಳ ವಿಧಿಯ ಪ್ರಕಾರ ದೀಕ್ಷೆ ನೀಡುವ, ದೀಕ್ಷೆ ನಿಮ್ಗೆ ಯಾರು ಸಿಗ್ತದೆ, ಯಾರಿಂದ? ಅವ ದೀಕ್ಷಾ ಗುರು. ಉನ್ನತಿ ಹೊಂದಲು ಬೋಧನೆಯನ್ನು ಮಾಡುವ ಗುರು ಶಿಕ್ಷಾ ಗುರು. ನಮಗೆ ಉನ್ನತ ಮಟ್ಟದಕ್ಕೆ ಹೋಗ್ಲಿಕ್ಕೆ ಬೋಧನೆ ಮಾಡುವ ಶಿಕ್ಷಾ ಗುರು. ವಾಸ್ತವವಾಗಿ ಗುರುವಿನ ಅರ್ಹತೆಯು ಕೃಷ್ಣ ವಿಜ್ಞಾನ ಕುರಿತ ಅವನ ಅರಿವನ್ನು ಅವಲಂಬಿಸಿರುತ್ತದೆ. ಅವನು ಬ್ರಾಹ್ಮಣನೇ, ಕ್ಷತ್ರಿಯನೇ, ಸನ್ಯಾಸಿಯೇ ಅಥವಾ ಶೂದ್ರನೇ ಎನ್ನುವುದು ಮುಖ್ಯವಾದ. ಇದು ಮುಖ್ಯವಾದ. ಅವನಿಗೆ ಕೃಷ್ಣ ತತ್ವ ಎಷ್ಟು ಗೊತ್ತ ಅದು ಮುಖ್ಯ. ಶ್ರೀ ಚೈತನ್ಯ ಈ ಉಪದೇಶವು ಶಾಸ್ತ್ರಗಳ ಉಪದೇಶಕ್ಕೆ ಯಾವ ರೀತಿಯಿಂದಲೂ ವಿರುದ್ಧವಲ್ಲ. ಪದ್ಮವನ ಹೀಗೆ ಹೇಳಿದೆ. ಹರೇ ಕೃಷ್ಣ. ನಾ ಶೂದ್ರ ಭಗವತ್ ಭಕ್ತಾಸ್ತೆ ಅಪಿ ಭಾಗವತೋತ್ತಮ ಸರ್ವವರ್ಣೇಶು ತೇ ಶೂದ್ರ ಏನ ಭಕ್ತ ಜನಾರ್ದನ. ಒಬ್ಬ ವ್ಯಕ್ತಿಯು ಶೂದ್ರ ಕುಲದಲ್ಲಿ ಜನಿಸಿದ್ದರು ಕೃಷ್ಣನ ಕುರಿತ ಆಧ್ಯಾತ್ಮಿಕ ಜ್ಞಾನದಲ್ಲಿ ದಿಟವಾಗಿಯೂ ಪ್ರಗತಿಯನ್ನು ಸಾಧಿಸಿದರೆ ಅವನು ಶೂದ್ರನಲ್ಲ. ಶೂದ್ರ ಕುಲದಲ್ಲಿ ಜನಿಸಿದ್ರು ಕೂಡ ಅವನಿಗೆ ಕೃಷ್ಣ ವಿಜ್ಞಾನದಲ್ಲಿ ತುಂಬಾ ಗೊತ್ತುಂಟು, ಅವ ಶೂದ್ರ ಅಲ್ಲ. ಆದ್ರೆ ಒಬ್ಬ ವಿಪ್ರ ಅಂದ್ರೆ ಬ್ರಾಹ್ಮಣ, ಅದು ಬ್ರಾಹ್ಮಣ ಷಟ್ಕರ್ಮಗಳಲ್ಲಿ ಪಠನ್ ಪಾಠನ್ ಯಜನ್ ಯಾಜನ ದಾನ ಪ್ರತಿಗ್ರಹ ಬಹಳ ಪಂಡಿತನಾಗಿದ್ದರು, ವೈದಿಕ ಸೂಕ್ತಗಳಲ್ಲಿ ಪಾರಂಗತನಾಗಿದ್ದರು, ವೈಷ್ಣವನಾಗಿಲ್ಲದಿದ್ದರೆ ಗುರುವಾಗಲ. ಬ್ರಾಹ್ಮಣ ಎಲ್ಲ ಗೊತ್ತುಂಟು ಅವನಿಗೆ, ಷಟ್ಕರ್ಮ ನಿಪುಣ, ತುಂಬ ಪಂಡಿತ, ವೈದಿಕ ಸೂಕ್ತ ಎಲ್ಲ ಗೊತ್ತುಂಟು ಅವನಿಗೆ. ಆದ್ರೆ ವೈಷ್ಣವ ಅಲ್ಲ, ಗುರು ಆಗುವುದಿಲ್ಲ. ಗುರು ಆಗಬೇಕಿದ್ರೆ ವೈಷ್ಣವ ಆಗುವುದು. ಆದ್ರೆ ಇಲ್ಲಿ ಅಂತ ಹೇಳುವಂಥದ್ದು ಫಸ್ಟ್ ಲೈನ್ ಅಲ್ಲಿ ಶೂದ್ರ ಕುಲದಲ್ಲಿ ಜನಿಸಿದ್ದಾನೆ, ಕೃಷ್ಣ ಹೊತ್ತು ಗೊತ್ತುಂಟು, ಅವು ಗುರು. ಶೂದ್ರಲ್ಲ, ಅವು ಗುರು. ಹಾಗೆ ಒಬ್ಬನು ಚಂಡಾಲರ ಕುಟುಂಬದಲ್ಲಿ, ಚಂಡಾಲ ಅಂದ್ರೆ ತುಂಬಾ ಲೋವೆಸ್ಟ್ ಆಫ್ ಮ್ಯಾನ್ಕೈಂಡ್, ಅಂದ್ರೆ ಈ ನಾಯಿ ಮಾಂಸ ಎನ್ನುವಂಥದ್ದು ಈಗ ಕಾಮನ್ ಎಲ್ಲ ನಾರ್ತ್ ಈಸ್ಟ್ ಸ್ಟೇಟ್ ಅಲ್ಲಿ ನಾಯಿ ಮಾಂಸ ತಿಂತಾರೆ. ಎಲ್ಲ ಅಸ್ಸಾಮಲ್ಲಿ ತಿಂತಾರೆ, ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರ್ ಇಲ್ಲೆಲ್ಲ ತಿಂತಾರೆ. ಮತ್ತೆ ಇದು ಯಾವುದು ಕೊರಿಯಾ, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಜಪಾನ್, ಚೈನಾ ಇಲ್ಲೆಲ್ಲ ತಿಂತಾರೆ ನಾಯಿ ಮಾಂಸ. ಹಾಗೆ ಒಬ್ಬ ಚಂಡಾಳ ನಾಯಿ ಮಾಂಸ ತಿನ್ನುವ, ಆ ಚಂಡಾಳ ಕುಟುಂಬ ಜನಿಸಿದ್ರು ಕೂಡ ಕೃಷ್ಣ ಬಗ್ಗೆ ಬಹಳ ಪಾರಂಗತನಾಗಿದ್ದಾರೆ, ಗುರುವಾಗುವ ನೋಡಿ, ಅವು ಗುರು ಆಗ್ತಾನೆ. ಹಾಗೆ ಇಲ್ಲಿ ಜನ್ಮಕ್ಕೆ ಇಂಪಾರ್ಟೆನ್ಸ್ ಅಲ್ಲ, ಅವನಿಗೆ ಎಷ್ಟು ಕೃಷ್ಣ ತತ್ವ ಗೊತ್ತುಂಟು ಅದು ಇಂಪಾರ್ಟೆಂಟ್. ಇವು ಶಾಸ್ತ್ರಗಳು ವಿಧಿಸಿರುವ ನಿಯಮಗಳು. ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಶ್ರೀ ವಿಶ್ವಂಬರ ಎಂಬ ಗೃಹಸ್ಥರಾಗಿದ್ದ ಶ್ರೀಧರ್ಮಾಬುಗಳು ಈಶ್ವರಪುರಿ ಎಂಬ ಹೆಸರಿನ ಸನ್ಯಾಸಿ ಗುರುಗಳನ್ನು ದೀಕ್ಷೆಯನ್ನು ಪಡೆದರು. ಶ್ರೀಧರ್ಮಾಬು ಪಡೆದದ್ದು ಈಶ್ವರಪುರಿ. ಹಾಗೆ ನಿತ್ಯಾನುಭವಗಳು ಮಾಧವೇಂದ್ರಪುರಿ ಅವರಿಂದ ದೀಕ್ಷೆಯನ್ನು ಪಡೆದರು. ಆದರೆ ಬೇರೆಯವರ ಪ್ರಕಾರ ಅವರು ಲಕ್ಷ್ಮೀ ತೀರ್ಥರ ದೀಕ್ಷೆಯನ್ನು ಪಡೆದರು. ಗೃಹಸ್ಥರಾಗಿದ್ದ ಅದ್ವೈತ ಆಚಾರ್ಯರಿಗೆ ಮಾಧವೇಂದ್ರಪುರಿ ಅವರು ದೀಕ್ಷೆ ನೀಡಿದರು. ಶ್ರೀ ರಸಿಕಾನಂದರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದರು. ಸತ್ಕೂಲಿನ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿಲ್ಲದ ಶ್ರೀ ಶ್ಯಾಮಾನಂದ ಪ್ರಭು ಬ್ರಾಹ್ಮಣ ಕುಟುಂಬ ಜನಿಸಿಲ್ಲ. ಆದ್ರೆ ಶ್ಯಾಮಾನಂದ ಪ್ರಭುವಿಂದ ರಸಿಕಾನಂದರು ದೀಕ್ಷೆ ಪಡೆದರು. ರಸಿಕಾನಂದ ಬ್ರಾಹ್ಮಣ ಫ್ಯಾಮಿಲಿ ಹುಟ್ಟಿದ್ದಾನೆ, ಇವರು ಶ್ಯಾಮಾನಂದ ಬ್ರಾಹ್ಮಣ ಫ್ಯಾಮಿಲಿ ಹುಟ್ಟಿಲ್ಲ, ಆದ್ರೆ ಅವರಿಂದ ದೀಕ್ಷೆ ಪಡೆದರು. ಸತ್ಕೂಲಿನ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿಲ್ಲದ ವ್ಯಕ್ತಿಯಿಂದ ದೀಕ್ಷೆಯನ್ನು ಪಡೆದಂತ ಅನೇಕ ಪ್ರಸಂಗಗಳು, ಇದು ತುಂಬಾ ಪ್ರಸಂಗ ಮತ್ತೆ ಶ್ರೀಮದ್ ಭಾಗವತದಲ್ಲಿ 7.11.35 ಬ್ರಾಹ್ಮಣಿಕೆಯ ಲಕ್ಷಣಗಳು ಹೀಗೆ ಹೇಳಲಾಗಿದೆ. ಯಸ್ಯ ಯಲ್ ಲಕ್ಷಣಂ ಪ್ರೋಕ್ತಂ ಪುಂಸೋ ವರ್ಣ ಅಭಿ ವ್ಯಂಜನಾಕಂ ಯತ್ ಅನ್ಯತ್ರಾಪಿ ದೃಶ್ಯೇತ ತತ್ ತೇನೇವ ವಿನಿಶ್ಚಿತಿಷ್ಯ.
ವಿನಿರ್ದಿಶೇತ್. ಒಬ್ಬ ವ್ಯಕ್ತಿಯು ಶೂದ್ರ ಕುಟುಂಬದಲ್ಲಿ ಜನಿಸಿದರೂ ಗುರುವಿನ ಎಲ್ಲ ಲಕ್ಷಣಗಳನ್ನು ಹೊಂದಿದರೆ ಅವನನ್ನು ಬ್ರಾಹ್ಮಣನೆಂದಷ್ಟೇ ಅಲ್ಲ, ಹರ ಗುರು ಎಂದು ಅಂಗೀಕರಿಸಬೇಕು. ಹಾಗೆ ಈ ಶ್ಲೋಕ ಅಂತ ಹೇಳುವಂಥದ್ದು, ಶೂದ್ರ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಗುರುವಿನ ಲಕ್ಷಣ ಇದ್ರೆ ಅವ ಬ್ರಾಹ್ಮಣ ಮತ್ತೆ ಅವ ಗುರು. ಇದು ಶ್ರೀ ಚೇತನಮಾಭುಗಳ ಬೋಧನೆಯೂ ಹೌದು. ಆದ್ದರಿಂದ ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರರು ಎಲ್ಲ ವೈಷ್ಣವರಿಗೆ ವಿದ್ಯುಕ್ತವಾದ ಯಜ್ಞೋಪವಿತ ಧಾರಣ ಕ್ರಮವನ್ನು ರೂಢಿಗೆ ತಂದರು. ಥ್ರೆಡ್ ಸೆರೆಮನಿ ವೈಷ್ಣವರಿಗೆಲ್ಲರಿಗೂ ಯಾರು ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಇದಂತಂದ್ರು. ಕೆಲವು ಸಲ ಭಜನಾನಂದಿಯಾದ ವೈಷ್ಣವನು ಸಾವಿತ್ರ ಸಂಸ್ಕಾರವನ್ನು ಯಜ್ಞೋಪವೀತ ಧಾರಣೆ ಪಡೆಯದೆ ಇರಬಹುದು. ಅಂದ್ರೆ ಭಜನಾನಂದಿ ಅಂದ್ರೆ ಈಗ ಗೌರಿ ಕಿಶೋರದಾಸ್ ಬಾಬುಜಿ ಮಹಾರಾಜ್, ಜಗನ್ನಾಥ ದಾಸ್ ಇವರು ಭಜನಾನಂದಿ. ಅವರಿಗೆ ಯಾವುದು ಈ ಥ್ರೆಡ್ ಎಲ್ಲ ಯಾಕೆ ಅವರಿಗೆ ಬೇಕಂತ ಹೇಳಿ ಟೋಟಲಿ ನಾಮದಲ್ಲಿ ಅಬ್ಸರ್ವ್ ಆಗಿದ್ದಾರೆ, ಪಡೆದಿರಬಹುದು. ಆದರೆ ಈ ಪದ್ಧತಿಯನ್ನು ಬೋಧನಾ ಕಾರ್ಯದಲ್ಲಿ ಉಪಯೋಗಿಸಬೇಕೆಂದು ಇದರ ಅರ್ಥವಲ್ಲ. ಭಜನಾನಂದಿ ಮತ್ತು ಗೋಷ್ಠಿ ಆನಂದಿ. ಗೋಷ್ಠಿ ಆನಂದಿ ಅಂದ್ರೆ ಪ್ರೀಚರ್ಸ್. ಈಗ ಪ್ರಭುಪಾದ್, ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್, ಭಕ್ತಿವಿನೋದ ಇವರೆಲ್ಲ ಗೋಷ್ಠಿ ಆನಂದಿ. ಗೌರಿ ಕಿಶೋರದಾಸ್ ಬಾಬುಜಿ ಮಹಾರಾಜ್ ಮತ್ತೆ ಇವರು ಭಜನಾನಂದಿ. ಅದು ಭಜನಾನಂದಿಗೆ ಥ್ರೆಡ್ ಬೇಡ, ಆದ್ರೆ ಬೋಧನೆ ಮಾಡುವವರಿಗೆ ಗೋಷ್ಠಿ ಆನಂದಿಗೆ ಬೇಕು ಎಂಬ ಎರಡು ಬಗೆಯ ಭಕ್ತರಿದ್ದಾರೆ. ಭಜನಾನಂದಿಯ ಬೋಧನಾ ಕಾರ್ಯದಲ್ಲಿ ಆಸಕ್ತನಲ್ಲ ನೋಡಿ. ಅವ ಭಜನಾನಂದಿ ಈ ಜಪದಲ್ಲಿ ಟೋಟಲ್ ಅಬ್ಸರ್ವ್ ಆಗಿದ್ದಾನೆ. ಆದ್ರೆ ಗೋಷ್ಠಿ ಆನಂದಿ ಪ್ರೀಚರ್. ಅದೇ ಗೋಷ್ಠಿ ಆನಂದಿ ಜನರಿಗೆ ಪ್ರಯೋಜನವಾಗಲೆಂದು ಕೃಷ್ಣ ಭಕ್ತಿಯನ್ನು ಪ್ರಸಾರ ಮಾಡುವುದರಲ್ಲಿ ಮತ್ತು ವೈಷ್ಣವರ ಸಂಖ್ಯೆಯನ್ನು ಹೆಚ್ಚಿಸುವುದರಲ್ಲಿ ಆಸಕ್ತ. ಅಂದ್ರೆ ಪ್ರೀಚರ್. ಗೋಷ್ಠಿ ಆನಂದ ಪ್ರೀಚರ್. ವೈಷ್ಣವನು ಬ್ರಾಹ್ಮಣನ ಸ್ಥಾನಕ್ಕಿಂತ ಉನ್ನತ ಸ್ಥಾನದಲ್ಲಿ ಇರುತ್ತಾನೆಂದು ಭಾವಿಸಲಾಗಿದೆ. ವೈಷ್ಣವ ಇಸ್ ಗ್ರೇಟರ್ ದೆನ್ ಬ್ರಾಹ್ಮಣ. ಒಬ್ಬ ಬೋಧಕನಾಗಿ ಅವನನ್ನು ಬ್ರಾಹ್ಮಣ ಎಂದು ಗುರುತಿಸಬೇಕು. ಇಲ್ಲದಿದ್ದರೆ ವೈಷ್ಣವನಾದ ಅವನ ಸ್ಥಾನವನ್ನು ತಪ್ಪಾಗಿ ತಿಳಿದುಕೊಳ್ಳುವ ಸಂಭವವಿದೆ. ಬೋಧಕನಾಗಿದ್ದ ಒಬ್ಬ ಈಸ್ ಬ್ರಾಹ್ಮಣ. ಬ್ರಾಹ್ಮಣ ಅಂದ್ರೆ ಈಸ್ ವೈಷ್ಣವ. ವೈಷ್ಣವ ಇಸ್ ಗ್ರೇಟರ್ ದೆನ್ ಬ್ರಾಹ್ಮಣ. ಹೇಗೆ ಅಂದ್ರೆ 500 ರೂಪಾಯಿ ನೋಟಲ್ಲಿ ಆಲ್ರೆಡಿ 200 ರೂಪಾಯಿ ನೋಟ್ ಉಂಟು, 200 ರೂಪಾಯಿ 100 ರೂಪಾಯಿ ಉಂಟು. ಹಾಗೆ ವೈಷ್ಣವ ಅಂದ್ರೆ 500 ರೂಪಾಯಿ ನೋಟ್, ಬ್ರಾಹ್ಮಣ ಅಂದ್ರೆ ಅದರೊಳಗಿರುವ ಬೇರೆ ನೋಟ್. ಬ್ರಾಹ್ಮಣ, ವೈಷ್ಣವದಲ್ಲಿ ಬ್ರಾಹ್ಮಣ ಉಂಟು. ಆದ್ರೆ ಒಬ್ಬ ವೈಷ್ಣವ ಬ್ರಾಹ್ಮಣನ್ನು ಅವನ ಗುಣಗಳನ್ನು ಆಧರಿಸಿ ಆರಿಸಲಾಗುತ್ತದೆ ವಿನಃ ಹುಟ್ಟಿನಿಂದಲ್ಲ ನೋಡಿ. ವೈಷ್ಣವ ಬ್ರಾಹ್ಮಣ ಅಂದ್ರೆ ಗುಣದಲ್ಲಿ ಎಂತ ಗುಣ ಉಂಟು ಅವನಿಗೆ, ಅದರ ಮೇಲೆ ಆಧರಿಸಲಾಗ್ತದೆ, ಅವನ ಹುಟ್ಟಿನಿಂದ ಅಲ್ಲ. ದುರದೃಷ್ಟವಶಾತ್ ಬುದ್ಧಿನವರು ಬ್ರಾಹ್ಮಣ ಮತ್ತು ವೈಷ್ಣವರ ನಡುವಣ ವ್ಯತ್ಯಾಸವನ್ನು ತಿಳಿದಿಲ್ಲ. ಜನರಿಗೆ ಗೊತ್ತಿಲ್ಲ ಇದು ವೈಷ್ಣವ ಬ್ರಾಹ್ಮಣ ವ್ಯತ್ಯಾಸ ಗೊತ್ತಿಲ್ಲ. ಒಬ್ಬನು ಬ್ರಾಹ್ಮಣ ಆಗಿಲ್ಲದಿದ್ದರೆ ಗುರುವಾಗಲಾರ ಎಂದು ಅವರು ನಂಬಿದ್ದಾರೆ. ಬ್ರಾಹ್ಮಣ ಆದ್ರೆ ಮಾತ್ರ ಗುರು ಇಲ್ಲದ ಆಗುವುದಿಲ್ಲ. ಈ ಕಾರಣಕ್ಕಾಗಿಯೇ ಶ್ರೀ ಚೇತನಮಾಭುಗಳು ಮುಂದಿನ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾರೆ. ಎಂತ ಹೇಳಿದ್ದಾರೆ? ಕಿಬಾ ವಿಪ್ರ ಕಿಬಾ ನ್ಯಾಸಿ ಶೂದ್ರಗೇನ ನ್ಯಾಯ ಏ ಕೃಷ್ಣ ತತ್ವ ವೇದ ಸೇ ಗುರು ಹಾಯ. ಒಬ್ಬನು ಗುರುವಾದರೆ ತನ್ನಿಂದ ತಾನೇ ಬ್ರಾಹ್ಮಣ ಆಗುತ್ತಾನೆ. ಗುರು ಆದ್ರೆ ತನ್ನಿಂದ ಬ್ರಾಹ್ಮಣ ಆಗ್ತಾನೆ. ಕೆಲವು ಸಲ ಜಾತ್ಯಾಧಾರಿತ ಗುರುಗಳು ಹೇಳುತ್ತಾರೆ ಏ ಕೃಷ್ಣ ತತ್ವ ಸೇ ಗುರು ಹಾಯ. ಅಂದರೆ ಬ್ರಾಹ್ಮಣನಲ್ಲದವನು ಶಿಕ್ಷಾ ಗುರುವಾಗಬಹುದು ಅಥವಾ ವರ್ತಮ ಪ್ರದೇಶಕ ಗುರುವಾಗಬಹುದು, ಆದರೆ ದೀಕ್ಷಾ ಗುರು ಆಗಲ್ಲ. ಎರಡು ಒಂದು ಇದು ಜಾತಿಯ ಆಧಾರದಲ್ಲಿ ಹೇಳುವವರು. ಅವ ಬ್ರಾಹ್ಮಣ ಅಲ್ಲದವ ಶಿಕ್ಷಾ ಗುರು ಆಗಬಹುದಂದ್ರೆ ವರ್ತಮ ಪ್ರದೇಶ ಗುರು ಆಗಬಹುದು, ಅದು ದೀಕ್ಷಾ ಗುರು ಆಗ್ಲಿಕ್ಕೆ ಚಾನ್ಸ್ ಇದೆ. ಈ ರೀತಿ ಹೇಳ್ತಾರೆ. ಅಂತ ಜಾತಿಯ ಗುರುಗಳ ಪ್ರಕಾರ ಜನನ ಮತ್ತು ಕೌಟುಂಬಿಕ ಬಂಧನಗಳು ಅತ್ಯಂತ ಪ್ರಮುಖವೆಂದು ಪರಿಗಣಿತವಾಗಿದೆ. ಅವರ ಪ್ರಕಾರ ಜನನ ಮತ್ತೆ ಕೌಟುಂಬಿಕ ಬಂಧನ ಇದು ಅತ್ಯಂತ ಪ್ರಮುಖ. ಅದು ಕೃಷ್ಣ ಭಕ್ತಿಯಲ್ಲಿ ಜನ್ಮಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡುವುದಿಲ್ಲ, ಕೌಟುಂಬಿಕ ಬಂಧನಕ್ಕೆ ಕೂಡ ಇಂಪಾರ್ಟೆನ್ಸ್ ಕೊಡುವುದಿಲ್ಲ. ನಾವು ಕೊಡುವಂಥದ್ದು ಕೃಷ್ಣ ತತ್ವಕ್ಕೆ. ಆದರೆ ವಂಶ
ವಂಶ ಪಾರಂಪರ್ಯ ಪರಿಗಣನೆಯನ್ನು ವೈಷ್ಣವರು ಒಪ್ಪುವುದಿಲ್ಲ. ಗುರು ಎಂಬ ಶಬ್ದವು ವರ್ತಮ ಪ್ರದರ್ಶಕ ಗುರು, ಶಿಕ್ಷಾ ಗುರು ಮತ್ತು ದೀಕ್ಷಾ ಗುರುಗಳಿಗೆ ಸಮಾನವಾಗಿ ಅನ್ವಯವಾಗುತ್ತದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರತಿಪಾದಿಸಿದ ತತ್ವವನ್ನು ನಾವು ಅಂಗೀಕರಿಸುವವರೆಗೆ ಕೃಷ್ಣ ಆಂದೋಲನ ಜಗತ್ತಿನಾದ್ಯಂತ ಪ್ರಚಾರವಾಗುತ್ತದೆ. ಚೈತನ್ಯ ಮಹಾಪ್ರಭು ಅಂತ ಹೇಳಿದ್ರು, ಪೃಥ್ವಿರಾಜ ಜನಗರಾದಿಗ್ರಾಮ್ ಸರ್ವರ ಪ್ರಚಾರವಿಲ್ಲ ಮೊರನ್ನ. ಹಾಗೆ ಇದು ಆಗ್ಬೇಕಿದ್ರೆ ನಾವು ಬ್ರಾಹ್ಮಣನಿಗೆ ಮಾತಾಡೋದು, ಹಾಗೆ ಮಾಡ್ಲಿಕ್ಕೆ ಆಗುದು. ಉದ್ದೇಶ ಪೃಥ್ವಿರಾಜ ನಗರಾದಿಗ್ರಾಮ್ ಸರ್ವತ್ರ ಪ್ರಚಾರ ಹೊಯ್ಬೆ ಮೊರನ. ಶ್ರೀ ಚೈತನ್ಯ ಮಹಾಪ್ರಭುಗಳ ಪಂಥವನ್ನು ಜಗತ್ತಿನಾದ್ಯಂತ ಪ್ರಚಾರ ಮಾಡಬೇಕು, ಎಲ್ಲ ಕಡೆ ಪ್ರಚಾರ ಆಗ್ಬೇಕು. ಆಗ ನಾವು ಇದನ್ನು ನೋಡ್ಲಿಕ್ಕೆ ಆಗುದಿಲ್ಲ, ನೀನು ಜಾತಿಯಲ್ಲಿ ಹುಟ್ಟಿದ್ಯಾ ಅಂತ. ಅಂದರೆ ಜನರು ಅವರ ಬೋಧನೆಗಳನ್ನು ಸ್ವೀಕರಿಸಿ ಶೂದ್ರರು ಅಥವಾ ಚಂಡಲರಾಗಿ ಉಳಿಯಬೇಕು ಎಂದು ಅರ್ಥವಲ್ಲ. ನೋಡಿ, ಬೋಧನೆ ಸಿಗ್ತದೆ, ಅದಾದ್ಮೇಲೆ ಅವ್ರು ಹಾಗೆ ಇರುವುದಾ? ಇಲ್ಲ, ಅವ್ರು ಎಲಿವೇಟ್ ಆಗ್ಬೇಕು, ರೈಸ್ ಆಗ್ಬೇಕು. ವ್ಯಕ್ತಿಯೊಬ್ಬನು ಪರಿಶುದ್ಧ ವೈಷ್ಣವನಾಗಿ ತರಬೇತಿಗೊಳಿಸುತ್ತಿದ್ದಂತೆ ಅವನನ್ನು ಸದ್ಬ್ರಾಹ್ಮಣ ಎಂದು ಅಂಗೀಕರಿಸಬೇಕು. ವೈಷ್ಣವನಾಗಿ ತರಬೇತಿ ಅಂದ್ರೆ ಟ್ರೈನಿಂಗ್, ಅಥವಾ ಈಸ್ ಅ ಸದ್ಬ್ರಾಹ್ಮಣ. ಅವನು ಟ್ರೈನಿಂಗ್ ಆದ್ರೆ ಈಸ್ ಎ ಸದ್ಬ್ರಾಹ್ಮಣ. ಇದು ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಶ್ಲೋಕದಲ್ಲಿ ಬೋಧಿಸುವುದರ ಸಾರ. ಚೈತನ್ಯ ಮಹಾಪ್ರಭು ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಸಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರ ಪ್ರಶ್ನೆ ಇದ್ದಲ್ಲಿ ಕೇಳಬಹುದು. ಹರೇ ಕೃಷ್ಣ. ಎಸ್ ಶಿವಪ್ರಸಾದ್, ಶಿವಪ್ರಕಾಶ್ ಸಂಪಿಗೆ ಹೇಳಿ. ಎಸ್ ಶಿವಪ್ರಕಾಶ್ ಸಂಪಿಗೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನೀವು ಜಾತಿ ಜಾತಿ ಅಂತ ಹೇಳ್ತಾ ಇದ್ರಲ್ಲ, ದುರದೃಷ್ಟವಶಾತ್ ಜಾತಿ ಜಾತಿ ನಾವು ಬಿಡ್ಬೇಕು ಅಂದ್ರೆ ನಮ್ಮ ಗೌರ್ಮೆಂಟ್ ಬಿಡಲ್ಲ. ನಮ್ಮದ ಯಾವ್ದು ಗೌರ್ಮೆಂಟ್? ಗೌರ್ಮೆಂಟ್ ಬಿಡಲ್ಲ. ಯಾವ್ದೇ ಒಂದು ಫಾರಂ ಫಿಲ್ಅಪ್ ಮಾಡಕ್ ಹೋದ್ರೆ ಅದ್ರಲ್ಲಿ ಇರುತ್ತೆ ಏನಾದ್ರು ಒಂದು. ಗೌರ್ಮೆಂಟ್ ಅಲ್ಲಿ ಇರ್ತದೆ. ಅದೇ ಎಂತ ಮಾಡುವಂತದ್ದು? ಅದೇ ಪ್ರಭು, ಏನ್ ಮಾಡ್ಲಿಕ್ಕೆ ಏನ್ ಮಾಡಕ್ ಆಗ್ತಾ ಇಲ್ಲ. ಅಲ್ಲ, ಅವರಿಗೆ ಓಟ್ ಆಗೇಬೇಕು. ಅವರು ವಿಂಗಡಣೆ ಮಾಡಿ ಓಟ್ ಗಳಿಸುವಂತದ್ದು. ಎಸ್ ಪ್ರಭು, ಅವರಿಗೆ ಬೇಕಾದ್ರು. ಅವ್ರು ಹಾಗೆ ಮಾಡದಿದ್ರೆ ಅವರಿಗೆ ವೋಟ್ ಅಲ್ಲಿ ವಿನ್ ಆಗ್ಲಿಕ್ಕೆ ಆಗುದಿಲ್ಲ. ನೋಡಿ, ಎಲ್ಲರೂ ಕೃಷ್ಣ ಪ್ರಜ್ಞೆ ಆದ್ರೆ ಮತ್ತೆ ಜನರು ಯಾರು ಓಟ್ ಹಾಕ್ತಾರೆ? ಈಗ ಸಪೋಸ್ 130 ಕೋಟಿ ಉಂಟು, ಎಲ್ಲರೂ ಕೃಷ್ಣ ಬಗ್ಗೆ ತಿಳಿತು ಅವರಿಗೆ. ಮತ್ತೆ ಅವ್ರು ಹೇಳಿದ್ದಾರೆ, ಇವರಿಗೆ ಯಾಕೆ ನಾವು ಓಟ್ ಹಾಕ್ಬೇಕು? ಅವರಿಗೆ ಅರ್ಹತೆ ಇಲ್ಲ, ಓಟ್ ಹಾಕುದಿಲ್ಲ ಜನರು. ಹಾಗಾಗಿ ಅವ್ರಿಗೆ ಓಟ್ ಹಾಕ್ಬೇಕಿದ್ರೆ ಜನರನ್ನು ಅವರು ಅದೇ ಲೆವೆಲ್ ಅಲ್ಲಿ ಇಡ್ಬೇಕು. ಹಿಡಿದಿದ್ರೆ ಅವರಿಗೆ ಓಟ್ ಬೀಳುವುದಿಲ್ಲ. ಹೇಳುವಂಥದ್ದು ಡೆಮೋಕ್ರಸಿ, ಡೆಮಾನ್ ಕ್ರೇಜಿ ಅಂದ್ರೆ ಡೆಮಾನ್ ಅಂತೆ, ಅವರೆಲ್ಲ ರಾಕ್ಷಸರು, ಗಾನ್ ಕ್ರೇಜಿ, ಹುಚ್ಚರಾಗಿದ್ದಾರೆ. ಹಾಗೆ ಎಂತ ಮಾಡುವಂಥದ್ದು? ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಭಗವಂತನೇ ಇದಕ್ಕೆ ವ್ಯವಸ್ಥೆ ಮಾಡ್ಬೇಕು. ನಾವು ಟ್ರ್ಯಾಪ್ ಆಗಿದ್ದೇವೆ, ನಾವು ಅವರ ಅಧೀನದಲ್ಲಿದ್ದೇವೆ. ಅವ್ರು ಹೇಳಿದಾಗ ನಾವು ಕೇಳ್ಬೇಕು. ಎಷ್ಟು ಸಂಗೀತಮಯ ಹೇಳಿ. ಪ್ರಭುಜಿ, ನಾಳೆ ಕ್ಲಾಸ್ ಉಂಟಾ? ನಾಳೆ ಕ್ಲಾಸ್ ಇಲ್ಲ. ಎಸ್, ವೆರಿ ಗುಡ್. ಹೇಳಿದ್ರೆ ನೆನ್ಪು ಮಾಡಿದ್ರೆ ಒಳ್ಳೇದಾಯ್ತು. ಎಸ್, ನಾಳೆ ಕ್ಲಾಸ್ ಇಲ್ಲ. ನಾಳೆ ಎಲ್ಲ ಲಿಂಕಿಗೆ ಬನ್ನಿ. ನಾಳೆ ರಥಯಾತ್ರೆ. ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಹಾಗಾಗಿ ನೋಡಿ, ಈ ಕೃಷ್ಣ ತತ್ವ ಎಷ್ಟು ಸಿಂಪಲ್, ಎಲ್ಲರಿಗೂ ತಗೊಳ್ಳುವಂತ ವಿಷಯ. ಹೇಗೆಂದ್ರೆ ನೋಡಿ, ನಮ್ಮ ಈ ಆನ್ಲೈನ್ ನಾವು ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತು. ವಿ ಹ್ಯಾವ್ ಕಂಪ್ಲೀಟೆಡ್ 3 years. ಹಾಗೆ 3 ವರ್ಷ ನಾವು ಕಂಪ್ಲೀಟ್ ಮಾಡಿ ನಮ್ಮ ಆನ್ಲೈನ್ ಅಲ್ಲಿ 99% ಹೆಂಗಸರು. 99%. ಈಗ ನೀವು ಒಂದು ಈ ಶಂಕರ ಇವರು ಯಾರು, ಶಂಕರಾಚಾರ್ಯ ಅವರ ಇದಕ್ಕೆ ಹೋಗಿ, ಅಲ್ಲಿ ಹೆಂಗಸರಿಗೆ ಟೀಚಿಂಗ್ ಮಾಡ್ಲಿಕ್ಕೆ ಅವಕಾಶ ಉಂಟಾ? ಎಸ್, ಯಾರು ಹೇಳ್ತೀರಿ? ಎಸ್, 1 ನಿಮಿಷ ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಬೇರೆ ಯಾವುದೇ ನೀವು ಇದರಲ್ಲಿ ಹೆಂಗಸರಿಗೆ ಇಷ್ಟು ಅನುಕೂಲ ಉಂಟಾ? ಇಲ್ಲ.
ಇಲ್ಲ ಪ್ರಭುಜಿ. Yes. ಇಲ್ಲ ಎಲ್ಲ- ಹಾಗಿಲ್ಲ ಪ್ರಭುಜಿ. ನಾನು ಯಾವ ಇದ್ರಲ್ಲಿ ಕೂಡ ಇಲ್ಲ. ಆದ್ರೆ ಇಲ್ಲ ಪ್ರಭುಜಿ, ಇದೆ ಪ್ರಭುಜಿ. ನಮ್ಮ ಇದ್ರಲ್ಲಿ ಶಂಕರ ಇದ್ರಲ್ಲೇ ನಾನು ಇದ್ದೀನಿ. ಸೌಂದರ್ಯ ಲಹರಿ ಇದೆಲ್ಲ ಪ್ರೀಚಿಂಗ್ ಲೇಡೀಸೇ ಮಾಡೋದು. ಲೇಡೀಸ್ಗೆ ಜಾಸ್ತಿ ಅದು ನಮ್ಗೆ ಗೊತ್ತುಂಟು ಮಾತಾಜಿ, ಹೇಗೆ ಅಂದ್ರೆ ಎಷ್ಟು ಉಂಟಂದ್ರೆ ನಮ್ಗೆ ಗೊತ್ತುಂಟು. ಹಾಗಾಗಿ ಈ ಕೃಷ್ಣ ಪ್ರಜ್ಞೆಯಲ್ಲಿ ಹೇಗೆ ಅಂದ್ರೆ ನಿಮ್ಗೆ ಹೇಗೆಂದ್ರೆ ಆ ಪ್ಲಾಟ್ಫಾರ್ಮೇ ಬೇರೆ, ಟ್ರಾನ್ಸ್ಜೆಂಡಲ್ ಪ್ಲಾಟ್ಫಾರ್ಮ್. ಹೇಗೆಂದ್ರೆ ಗೋವಿಂದ ದೇವಿದಾಸಿ ಮಾತಾಜಿ, ಪ್ರಭುಪಾದ ಡಿಸೈಪಲ್, ಅವ್ರು ಹೇಳುವಂತದ್ದು, ವೆನ್ ಪ್ರಭುಪಾದ್ ವಾಸ್ ಸೀಯಿಂಗ್ ಬಾಯ್ಸ್ ಅಂಡ್ ಗರ್ಲ್ಸ್, ಯಾಕೆಂದ್ರೆ ಪ್ರಭುಪಾದ್ಗೆ ಆಗ ಈ ವಾಸ್ 75, ಆಲ್ಮೋಸ್ಟ್ 80 ಹತ್ರ. ಅವರಿಗೆಲ್ಲ 18, ಕೆಲವರೆಲ್ಲ 16, ಕೆಲವರೆಲ್ಲ 20, ಕೆಲವರೆಲ್ಲ 22, ಈ ರೀತಿ ಏಜ್ ಡಿಫ್ರೆನ್ಸ್ ತುಂಬಾ ಉಂಟು. ಆಲ್ಮೋಸ್ಟ್ ಒಂದು 60 ವರ್ಷ ಗ್ಯಾಪ್ ಪ್ರಭುಪಾದಿ ಮತ್ತೆ ಯತಿಶಿಷ್ಯರಿಗೆ. ಆದರೆ ವೆನ್ he was seeing soul, he was not seeing body. ಹುಡುಗನನ್ನು ಹುಡುಗನಾಗಿ ನೋಡುವಂಥದ್ದು, ಹುಡುಗಿಯನ್ನು ಹುಡುಗಿಯಾಗಿ ನೋಡುವಂಥದ್ದು. ಆದರೆ ಪ್ರಭುಪಾದ್ ಟ್ರಾನ್ಸ್ಜೆಂಡಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾರೆ. ಟ್ರಾನ್ಸ್ಜೆಂಡಲ್ ಪ್ಲಾಟ್ಫಾರ್ಮ್ ಇದ್ರೆ ಮಾತ್ರ ಈ ರೀತಿ ನೋಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಅವರ ಟೀಚಿಂಗ್ ಕೂಡ ಅದೇ ರೀತಿ. ಯಾರೇ ಹುಡುಗಿ ಪ್ರಭುಪಾದ ಕ್ಲಾಸ್ ಕೇಳುವಾಗ ಟೋಟಲಿ ಕನ್ವಿನ್ಸ್ ಆಗ್ತಾರೆ. ಪ್ರಭುಪಾದ್ ಬೈದ್ರು ಕೂಡ ಎಸ್ ಇಟ್ ಈಸ್ ಕರೆಕ್ಟ್. ಹೇಗಂದ್ರೆ ಅಮೆರಿಕದಲ್ಲಿ ಅಂದ್ರೆ ವಿಮೆನ್ಸ್ಗೆ ಜಾಸ್ತಿ ಎಂತ ಹೇಳುವಂಥದ್ದು, ವಿಮೆನ್ಸ್ ರೈಟ್, ಆ ರೈಟ್ ಈ ರೈಟ್ ಅಲ್ಲಿ. ಹಾಗೆ ಅವರೆಲ್ಲ ಓಪನ್ ಆಗಿ ಪ್ರಭುಪಾದ ಬಂದು ಚಾಲೆಂಜ್ ಎಲ್ಲ ಮಾಡ್ತಾ ಇದ್ರು. ಆದ್ರೆ ಅಂದ್ರೆ ಬರುವಾಗ ಎಂತ ಅಂದ್ರೆ ಪ್ರಭುಪಾದನ ಡಿಫೀಟ್ ಮಾಡ್ಬೇಕು ಆ ರೀತಿ. ಆದ್ರೆ ಹೋಗುವಾಗ ತಗ್ಗಿ ಬಗ್ಗಿ. ಯಾಕೆಂದ್ರೆ ಪ್ರಭುಪಾದ್ ಈಸ್ ನಾಟ್ ಟೀಚಿಂಗ್ ಆನ್ ದಿ ಬಾಡಿ ಪ್ಲಾಟ್ಫಾರ್ಮ್, ಈಸ್ ಆನ್ ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್, ಈಸ್ ಟೀಚಿಂಗ್ ಫಾರ್ ದಿ ಸೋಲ್. ಹಾಗಾಗಿ ಕೃಷ್ಣ ಪ್ರಜ್ಞೆ ಫಾರ್ ದಿ ಸೋಲ್ ಇಮಿಡಿಯೇಟ್ ಆಗಿ ನಿಮ್ಮನ್ನು ಆ ಟ್ರಾನ್ಸ್ಜೆಂಡಲ್ ರೆಲ್ಮಿಗೆ ಕೊಂಡೋಗ್ತದೆ. ಹಾಗಾಗಿ ಇದು ನಿಮ್ಗೆ ಬೇರೆ ಎಲ್ಲೂ ಕೂಡ ಇಲ್ಲ. ಪ್ರಭುಪಾದ್ ಹೇಳ್ತಾರೆ ಹೇಗೆ ಅಂದ್ರೆ ಎಂತಾಯ್ತು ಅಂದ್ರೆ ನೋಡಿ, ಇದು ಪ್ರಭುಪಾದ ಅಮೆರಿಕದಿಂದ 500 ಮಂದಿಗೆ ತರ್ತಾರೆ ಇಲ್ಲಿಗೆ ಭಾರತಕ್ಕೆ. ಇಂದಿರಾ ಗಾಂಧಿ ವೀಸಾ ಕೊಡ್ತಾಳೆ. ಹಾಗೆ ಇಂದಿರಾ ಗಾಂಧಿ ವೀಸಾ ಕೊಟ್ಟ ಮೇಲೆ ಅದರಲ್ಲಿ ಹುಡುಗರು ಮತ್ತು ಹುಡುಗಿಯರಿದ್ರು ಬರ್ತಾರೆ ಡೆಲ್ಲಿಗೆ ಬಂದು, ಮತ್ತೆ ಅವರು ಬಾಂಬೆಯಲ್ಲೆಲ್ಲ ಬರ್ತಾರೆ ಪ್ರೋಗ್ರಾಮ್ ಇರ್ತದೆ. ಬಾಂಬೆಯಲ್ಲಿ ನಮ್ಮ ಭಾರತದ ಸೋ ಕಾಲ್ಡ್ ಎಲ್ಲ ಆಧ್ಯಾತ್ಮಿಕವಾದಿಗಳು, ಅದರಲ್ಲಿ ಶಂಕರ ಇವರು ಕೂಡ ಇದ್ರು, ಎಲ್ಲರೂ ಬಂದು ಪ್ರಭುಪಾದ್ಗೆ ಚಾಲೆಂಜ್ ಮಾಡಿದ್ರು. ಎಂತ ಚಾಲೆಂಜ್? ಹುಡುಗರಿಗೆ ಓಕೆ, ನೀವು ಯಾಕೆ ಹುಡುಗಿಯರಿಗೆ ಇದನ್ನು ಕೊಟ್ಟಿದ್ದೀರಿ? ಪ್ರಭುಪಾದ ಹುಡುಗ ಹುಡುಗಿ, ಸ್ತ್ರೀ ಪುರುಷ ಇದೆಲ್ಲ ದೇಹದ ಭಾವನೆ. ಈ ಕೃಷ್ಣ ಪ್ರಜ್ಞೆ ದೇಹದ ಭಾವನೆಯಲ್ಲಿ ಇಲ್ಲ, ಇದು ಟ್ರಾನ್ಸ್ಜೆಂಡಲ್. ಹಾಗೆ ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ಅದು ಕೂಡ ಹೇಳಿದ್ರು. ನೀವು ಯಾಕೆ ಈ ಮ್ಲೇಚ್ಛನ್ ಅವರಿಗೆ ಇದನ್ನು ಕೊಟ್ಟಿದ್ದೀರಿ? ಯಾಕೆ ಅವರನ್ನು ಬ್ರಾಹ್ಮಣ ಮಾಡಿದ್ರು? ಯಾಕೆ ವೈಷ್ಣವ ಮಾಡಿದ್ರು? ಪ್ರಭುಪಾದ ಹೇಳಿದ್ರು ಇದೆಲ್ಲ ದೇಹದ ಭಾವನೆ. ನಾನು ಭಾರತೀಯ, ನಾನು ಬ್ರಾಹ್ಮಣ, ನಾನು ಅದು ಇದು. ಹಾಗಾಗಿ ಖಾಲಿ ಒಂದೇ ಸೆಗ್ಮೆಂಟ್ನವರಿಗೆ ಕೊಡುವಂಥದ್ದಲ್ಲ, ದಿಸ್ ಇಸ್ ಟ್ರಾನ್ಸ್ಜೆಂಡಲ್. ಹಾಗೆ ಪ್ರಭುಪಾದ್ ಅವ್ರದ್ದು ವಿಷನ್ ಆ ರೀತಿ ಇತ್ತು. ಹಾಗಾಗಿ ಇದು ರೆವಲ್ಯೂಷನ್. ಹಾಗೆ ಪ್ರಭುಪಾದ್ ಯಾಕೆಂದ್ರೆ ಎಂತಾಯ್ತು ಅಂದ್ರೆ ಜೈಪುರಲ್ಲಿ ಈಶೋಪನಿಷತ್ ಶ್ಲೋಕ ಪ್ರಭುಪಾದ್ ಒಂದು ಮಾತಾಜಿ ಹತ್ರ ರಿಸೈಡ್ ಮಾಡ್ಲಿಕ್ಕೆ ಹೇಳಿದ್ರು. ಅವ್ರು ಒಳ್ಳೆ ರೀತಿಯಲ್ಲಿ ರಿಸೈಡ್ ಮಾಡಿದ್ರು. ಓಂ ಪೂರ್ಣಮದ ಪೂರ್ಣಮಿದಂ ಆ ಶ್ಲೋಕವನ್ನು ಹೇಳಿದರು. ಮತ್ತೆ ಫಸ್ಟ್ ಶ್ಲೋಕ ಕೂಡ ಹೇಳಿದ್ರು. ಈಶಾವಾಶಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಅದು ಕೂಡ ಹೇಳಿದ್ರು. ಹಾಗೆ ಈ ಶ್ಲೋಕವನ್ನು ಹೇಳುವಾಗ ಒಬ್ಬ ಸ್ಟಾಪ್ ಮಾಡಿದ್ರೆ ಹೆಂಗಸರು ಹೇಳಬಾರ್ದು. ಹಾಗೆ ಈ ರೀತಿ ಎಲ್ಲ ಆಗಿದೆ. ಪ್ರಭುಪಾದ ಇದನ್ನು ಯಾವುದನ್ನು ಕ್ಯಾರ್ ಮಾಡಲಿಲ್ಲ. ಪ್ರಭುಪಾದ ಹೇಳಿದ್ರು ಟ್ರಾನ್ಸ್ಜೆಂಡಲ್ ಇದಕ್ಕೆ ಗಂಡಸು ಹೆಂಗಸು ಬ್ರಾಹ್ಮಣ ಇದೆಲ್ಲ ಲೆಕ್ಕವೇ ಮಾಡಲಿಲ್ಲ. ಹಾಗಾಗಿ ಇದು ರೆವಲ್ಯೂಷನ್. ಇದೆಲ್ಲ ಪ್ರಭುಪಾದ, ಇದು ಕೃಪೆ. ಪ್ರಭುಪಾದ ಕೃಪೆಯಿಂದ ನಮ್ಗೆ ಈಗ ಸ್ವಲ್ಪ ಎಂತ ಸಿಗ್ತಾ ಉಂಟು, ನಿಮಗೂ ಕೂಡ ಎಂತ ಸಿಗ್ತಾ ಉಂಟು. ಹಾಗೆ ನಾವು ಪ್ರಭುಪಾದ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು. ವಿ ಆರ್ ಆಲ್ವೇಸ್ indebted to Prabhupada.
ಯಾವಾಗಲೂ ಅವರಿಗೆ ಶಿರೋಋಣಿ. ಎಸ್, ಹರಿ ಕೃಷ್ಣ. ಎಸ್ ಛಾಯಾದೇವಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ನಾಳೆ ಕಿಡ್ಸ್ ಕ್ಲಾಸ್ ಉಂಟಾ 18 ದಿವಸದ್ದು? ಸಂಜೆ ಎಷ್ಟು 5 ರಿಂದ 6 ಇದೆ. ಎಷ್ಟು ಗಂಟೆಗೆ ಅದು? 5 ರಿಂದ 6 ಗಂಟೆ ಪ್ರಭುಜಿ ಸಂಜೆ. ನಾಳೆ ಮಾಡ್ಬೇಕಂತಿಲ್ಲ, ನಾಳೆ ಇದು ಉಂಟಲ್ಲ, ರಥಯ ಎಸ್ ನಾಳೆ ಪ್ರೋಗ್ರಾಮ್ ಉಂಟಲ್ಲ, ನಾಳೆ ಮಾಡ್ಬೇಕಂತಿಲ್ಲ. ಪ್ರೋಗ್ರಾಮ್ ಇರೋ ಟೈಮಲ್ಲಿ ಮಾಡ್ಬೇಕಂತಿಲ್ಲ, ಎಕ್ಸ್ಕ್ಯೂಸ್ ಉಂಟು. ಹೌದ್ರಾ? Yes. ಮೆಸೇಜ್ ಹಾಕ್ತಾರ ಪ್ರಭುಜಿ? ಯಾಕೆ ಮಕ್ಕಳೆಲ್ಲ ಬರ್ತಾರೇನು? ಅಲ್ಲ, ಮೆಸೇಜ್ ನೀವು ಇವರಿಗೆ ಹೇಳಿ, ನಿಮ್ದು ಯಾರು ಜ್ಯೋತಿಲಕ್ಷ್ಮಿ ಮಾತಾಜಿ ಹೇಳಿ. ಓಕೆ ಪ್ರಭುಜಿ, ಕೇಳ್ತೀನಿ ನಾನು. ಹರೇ ಕೃಷ್ಣ. ಓಕೆ, ಆಗ ನಾವು ಮುಕ್ತಾಯ ಮಾಡುವ. ವಂಚಕಲ್ಪತರು ವಿಶ್ವ ಕೃಪಾ ಸಿಂಧು ವ್ಯವಚ ಪತಿತ ಪಾವನೆಯ